ಪಂಗನಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ಪದೇ ಪದೇ ಭಾರತದಲ್ಲಿ ಒಂದು ಇಶ್ಯೂ ಆಗ್ತಾ ಇದೆ. ಬಹಳ ಗಂಭೀರವಾದಂತಹ ವಿಷಯ ಅಂತಾನೆ ಪ್ರತಿಯೊಂದು ಜನಸಾಮಾನ್ಯರು ಕೂಡ ಪರಿಗಣಿಸ್ತಾ ಇದ್ದಾರೆ. ನೀರವ್ ಮೋದಿಯ ಪ್ರಕರಣ ಆಗಿರ್ಬೋದು, ಮಲ್ಯಾನ ಪ್ರಕರಣ ಆಗಿರಬಹುದು, ಇಬ್ರು ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳು ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿ ವಿದೇಶದಲ್ಲಿ ಸೆಟಲ್ ಆಗಿದ್ದಾರೆ. ಸೊ ಈ ರೀತಿಯಾದಂತಹದ್ದು ಯಾಕಾಗತ್ತೆ? ಅದು ಕೂಡ ಭಾರತದಂತಹ ದೊಡ್ಡ ದೇಶದಲ್ಲಿ, ಇಷ್ಟೊಂದು ದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶದಲ್ಲಿ ಬ್ಯಾಂಕ್ಗಳು ಸಾಲವನ್ನು ನೀಡ್ತವೆ. ಸೊ ಸಾಲ ನೀಡಿದ್ದನ್ನ ಮರುಪಾವತಿಸದೆ ಬೇರೆ ಕಡೆ ಹೋಗಿ ಎಲ್ಲೋ ಒಂದು ಕಡೆ ಸೆಟಲ್ ಆಗಿರುವಂತಹದ್ದು. ಈ ರೀತಿಯಾಗಿ ಒಂದಲ್ಲ ಎರಡೆರಡು ಪ್ರಕರಣಗಳು ಆಯಿತು. ಅದರ ನಂತರ ಬಹುಶಃ ಪ್ರತಿಯೊಂದು ಜನಸಾಮಾನ್ಯರು ಯೋಚಿಸ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ, ಕಾರಣ ಏನು? ಈ ಎಲ್ಲದರ ಕುರಿತು ನಾವಿವತ್ತು ಚರ್ಚೆನ ಮಾಡಲಿಕ್ಕಿದ್ದೇವೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ನಮಗೆ ತಿಳಿಸಬಹುದು. ಕೆಳಬಂದಂತಹ ಸ್ಕ್ರೀನ್ನಲ್ಲಿ ಬಂದಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಈ ಬಗ್ಗೆ ತಿಳಿಸಬಹುದು. ನಮ್ಮ ಜೊತೆ ಇವತ್ತು ಚರ್ಚೆ ಮಾಡಲಿಕ್ಕೆ ಇದ್ದಾರೆ ಸುರೇಂದ್ರ ನಾಯಕ್ ಅವರು. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಚೇರ್ಮನ್ ಆಫ್ ಉಡುಪಿ ಬ್ರಾಂಚ್ ಆಫ್ SIRC ಆಫ್ ICAI ನವದೆಹಲಿ ಉಡುಪಿ ಬ್ರಾಂಚ್ನ ಚೇರ್ಮನ್ ಕೂಡ ಆಗಿದ್ದಾರೆ. ಸರ್, ನಾನು ನೇರವಾಗಿ ನನ್ನ ಮೊದಲೇ ಪ್ರಶ್ನೆಗೆ ಹೋಗ್ತೇನೆ. ಬ್ಯಾಂಕ್ ಯಾವ ಆಧಾರದಲ್ಲಿ ಉದ್ಯಮಿಗಳಿಗೆ ಲೋನ್ ಕೊಡ್ತದೆ? ಪರ್ಪಸ್ ವೈಸ್ ಲೆಂಡಿಂಗ್ ಅಂತ ಹೇಳ್ತೇವೆ. ಯಾವ ಉದ್ದೇಶಕ್ಕೆ ಅಂತ ಹೇಳ್ಕೊಂಡು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಅದರ ವಯಬಿಲಿಟಿ ನೋಡಿ, ಪ್ರಾಜೆಕ್ಟ್ ರಿಪೋರ್ಟ್ಸ್ ನೋಡಿ, ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ನೋಡಿ ಲೋನ್ ಕೊಡ್ತಾರೆ. ಹೆಚ್ಚಾಗಿ ಕೆಲವೆಲ್ಲ ರಿಸ್ಟ್ರಿಕ್ಟೆಡ್ ಉದ್ಯಮಗಳಿರ್ತವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಅದನ್ನು ಸ್ಪೆಸಿಫೈ ಮಾಡಿರ್ತಾರೆ. ರಿಯಲ್ ಎಸ್ಟೇಟಿಗೆ ಕೊಡಬಾರ್ದು, ಬ್ಲ್ಯಾಕ್ ಲಿಸ್ಟ್ ಮಾಡಿರ್ತಾರೆ. ಅಂಥದಕ್ಕೆಲ್ಲ ಬ್ಯಾಂಕ್ ಲೋನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಬ್ಯಾಂಕ್ ಲೋನ್ ಕೊಡುವಾಗ ಸಮೇತ ಸರ್ಟನ್ ನಾರ್ಮ್ಸ್ ಇರ್ತವೆ. ಅವರದ್ದು ಕ್ರೆಡಿಬಿಲಿಟಿ ನೋಡಬೇಕು, ಸೆಕ್ಯೂರಿಟಿ ಏನಿದೆ ನೋಡಬೇಕು, ಯಾವ ರೀತಿ ಅವರದ್ದು ಲೋನ್ ಅನ್ನು ಯುಟಿಲೈಸ್ ಮಾಡ್ತಾರೆ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ತಗೊಳ್ತಾರೆ. ಈ ರೀತಿ ಎಲ್ಲ ಹಲವು ಹಂತಗಳ ಕ್ರಾಸ್ ಚೆಕ್ ಇರ್ತವೆ. ಸೊ ಇದನ್ನೆಲ್ಲ ಮಾಡಿಕೊಂಡು ಬ್ಯಾಂಕ್ ನಾರ್ಮಲ್ ಲೋನ್ ಕೊಡ್ತದೆ. ಎರಡು ಪ್ರಕರಣ ಆಯಿತು ಭಾರತದಲ್ಲಿ. ಅತಿ ದೊಡ್ಡ ಪ್ರಕರಣ ಅಂತ ಹೇಳ್ಬೋದು ವಿಜಯ್ ಮಲ್ಯ ಹಾಗೂ ನೀರವ್ ಮೋದಿ. ಇಬ್ರು ಕೂಡ ದೊಡ್ಡ ಉದ್ಯಮಿಗಳು. ಈ ಒಂದು ಉದ್ಯಮಿಗಳು ಸಾಲವನ್ನು ಮರುಪಾವತಿಸದೆ ಎಲ್ಲೋ ಒಂದು ಕಡೆ ವಿದೇಶದಲ್ಲಿ ಆರಾಮವಾಗಿ ಹಾಯಾಗಿದ್ದಾರೆ. ಬಹುಶಃ ಪ್ರತಿಯೊಂದು ಜನರು ಕೂಡ ಪ್ರಶ್ನಿಸ್ತಕ್ಕಂತಹ ವಿಚಾರ, ಬ್ಯಾಂಕ್ನವರು ನಾವು 1 ತಿಂಗಳು ಲೋನ್ ಕಟ್ಟಿಲ್ಲ ಅಂದ್ರೆ ಪದೇ ಪದೇ ಫೋನ್ ಮಾಡ್ತಾರೆ. ನಮ್ಗೊಂದು 50,000 ಲೋನ್ ಬೇಕಂದ್ರೆ 10 ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತದೆ. ಆ ಒಂದು ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿದ್ರು ಕೂಡ ಬಡ್ಡಿ, ಚಕ್ರ ಬಡ್ಡಿ ಹಾಕಿ ಇಯರ್ ಎಂಡ್ ಮಾರ್ಚಿಗಂತೂ ಬ್ಯಾಂಕ್ನಲ್ಲಿ ಎಲ್ಲ ಲೋನ್ ಅನ್ನುವಂಥದ್ದು ಕ್ಲಿಯರೆನ್ಸ್ ಇರಬೇಕು. ಹಾಗಾದ್ರೆ ಇವರಿಗೆ ಯಾವುದೇ ರೂಲ್ಸ್ ಇಲ್ವಾ? ರೂಲ್ಸ್ಗಳಿದ್ದಾವೆ ಮೇಡಮ್, ರೂಲ್ಸ್ಗಳಿದ್ದಾವೆ, ಸಿಸ್ಟಮ್ಸ್ಗಳಿದ್ದಾವೆ, ಕ್ರಾಸ್ ಚೆಕಿಂಗ್ ಪ್ರೊಸೀಜರ್ಸ್ಗಳಿದ್ದಾವೆ, ವಾಚ್ ಡಾಗ್ಸ್ ಅಂತ ಹೇಳ್ತವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಆಡಿಟ್ಸ್ಗಳಿರ್ತವೆ, ಇಂಟರ್ನಲ್ ಆಡಿಟ್ಸ್ ಇದ್ದಾವೆ, ಎಕ್ಸ್ಟರ್ನಲ್, ಹೀಗೆ ಪ್ರತಿಯೊಂದು ಹಂತದಲ್ಲೂ ಒಂದು ಕ್ರಾಸ್ ಚೆಕಿಂಗ್ ಎಂಬುದು ಇರ್ತವೆ. ಆದರೆ ಎಲ್ಲೋ ಒಂದು ಕಡೆ ಜಾರಿ ಬಿದ್ದಾಗ ಅಥವಾ ಬಿಸ್ನೆಸ್ಸಿಗೋಸ್ಕರ ಕೆಲವು ಸಲ ಲೋನ್ಸ್ಗಳನ್ನು ಎಕ್ಸೆಪ್ಟ್ ಮಾಡ್ತಾರೆ, ಅಥವಾ ನಿಮ್ಮದು ಪ್ರೊಸೀಜರಲ್ ಲ್ಯಾಪ್ಸಸ್ ಆಗ್ತವೆ. ಸೊ ಈ ಪ್ರೊಸೀಜರಲ್ ಲ್ಯಾಪ್ಸಸ್ನಿಂದಾಗಿ ಈ ಕೆಲವೆಲ್ಲ ಪ್ರಕರಣಗಳೆಲ್ಲ ನಡೀತವೆ. ಉದಾಹರಣೆಗೆ ನೀರವ್ ಮೋದಿಯ ಪ್ರಕರಣವು ಒಂದು ರೀತಿ ಬೇರೆ ಪ್ರಕರಣ, ಮಲ್ಯರ ಪ್ರಕರಣ ಒಂದು ರೀತಿ ಬೇರೆ ಪ್ರಕರಣ. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಮೇಡಮ್ ನಮಸ್ಕಾರ. ಸಂತೋಷ್ ಶೆಟ್ಟಿ ಮೊಳಹಳ್ಳಿ ಅಂತ ಕುಂದಾಪುರದಿಂದ ಮಾತಾಡ್ತಿರೋದು. ಎಸ್ ಸರ್, ಹೇಳಿ. ಪಂಗನಾಮ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಬ್ಯಾಂಕ್ಗಳಿಗೆ ಯಾವ ರೀತಿ ಆದಂತಹ ಮೋಸ ಮಾಡಿ ಉದ್ಯಮಿಗಳು ಹೋಗ್ತಾ ಇದ್ದಾರೆ, ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಎಸ್, ನಿಮ್ಮ ಪ್ರಶ್ನೆನ ಹೇಳಿ. ಓಕೆ ಮೇಡಮ್, ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ, ಇವಾಗ ಬ್ಯಾಂಕ್ಗಳಲ್ಲಿ ಸಣ್ಣ ಪುಟ್ಟ ವ್ಯವಹಾರಸ್ಥರು ಮತ್ತೆ ಸಣ್ಣ ಹಳ್ಳಿ ಗ್ರಾಮೀಣ ಭಾಗದ ಜನರಿಗೆ ನಿರಂತರವಾಗಿ ಬ್ಯಾಂಕ್ನವರು ಸಹಕಾರ ನೀಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಉದ್ಯಮಿಗಳು ಹಾಗೆಯೇ ಪ್ರಜ್ಞಾವಂತ ನಾಗರಿಕರ ಮಧ್ಯೆಯಲ್ಲಿ ಬ್ಯಾಂಕಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ವಿಮಾನದಲ್ಲಿ ಪರಾರಿಯಾಗಿದಂತ ಘಟನೆ ವಿಜಯ ಮಲ್ಯದಿಂದ ನೋಡಿ ತಿಳಿದಿದ್ದೇವೆ. ಬಟ್ ಆದ್ರೆ ಈ ಬ್ಯಾಂಕ್ನವರು ಸಣ್ಣ ಮಟ್ಟದ, ಇವಾಗ ಒಂದು ಉದ್ಯಮದಲ್ಲಿ ಸಣ್ಣ ಮಟ್ಟದಾಗಿ ಸಾಲ ಕೊಡ್ತಾರೆ, ವಾಹನ ಸಾಲ ಕೊಡ್ತಾರೆ, ಈ ಶಿಕ್ಷಣಕ್ಕೆ ಸಾಲವನ್ನ ಕೊಡ್ತಾರೆ, ಬೇರೆ ಯಾವುದೇ ವ್ಯವಹಾರನ ಮಾಡ್ಲಿಕ್ಕೆ ಅವರ ಒಂದು ಇನ್ಕಮ್ ಅನ್ನ ನೋಡಿ ಅವರ ಒಂದು ವ್ಯವಹಾರಕ್ಕೆ ಅನುಗುಣವಾಗಿ ಸಾಲವನ್ನ ಕೊಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬ್ಯಾಂಕ್ನವರು, ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಡಳಿತಾವಧಿಯಲ್ಲಿ ಕೂಡ ಇರ್ಬೋದು, ಬ್ಯಾಂಕ್ನವ್ರು ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಬಡವರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಯಾಕೆಂತ ಹೇಳಿದ್ರೆ, ಉದ್ಯಮಗಳನ್ನ ಮಾಡುವಾಗ ಫಸ್ಟ್ನೇದಾಗಿ ಲೋನ್ ಕೊಡ್ತೇವೆ, ಬನ್ನಿ ಇಂತಹ ಉದ್ಯಮಕ್ಕೆ ಇಂತಹ ಲೋನ್ ಕೊಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಬಟ್ ಈ ಲೋನ್ ಅನ್ನ ಮರುಪಾವತಿಯನ್ನ ಮಾಡುವಾಗ ತುಂಬಾ ಕೆಳಮಟ್ಟಕ್ಕೆ ಹೇಳಿದ್ದಾರೆ. ತುಂಬಾ ಕೆಳಮಟ್ಟಕ್ಕೆ ಅಂತ ಹೇಳಿದ್ರೆ ಅನುಭವ ಆಗುವಂತ ರೀತಿಯಲ್ಲಿ ಅವರು ಮಾಡುವಂತ ಒಂದು ಬ್ಯಾಂಕ್ ನ ಸಿಬ್ಬಂದಿ ವರ್ಗದವರೇ ಒಂದು ಫಸ್ಟ್
ಟ್ರಸ್ಟಿಗೆ ಕೊಡುವಂತಹ ಒಂದು ಗೌರವ ಸಾಲ ಮರುಪಾವತಿ ಸಾಲವನ್ನ ಕಟ್ಟಲಿಕ್ಕೆ ಆಗದಿರೋ ಸಂದರ್ಭದಲ್ಲಿ 3 ನೋಟಿಸ್ಗಳನ್ನ ಏನ್ ಹಾಕ್ತಾರೆ ಅಂತಹ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ನವರು ನಮ್ಮ ವ್ಯವಹಾರಸ್ಥರೊಡನೆ ಸಂಬಂಧವನ್ನ ಚೆನ್ನಾಗಿ ಇಟ್ಕೊಂಡಿರಲ್ಲ. ಅದೊಂದು ಬಹಳ ಒಂದು ಬಡವರಿಗೆ ಈ ರೀತಿಯಾದ ತೊಂದರೆ ಮೊದಲಿಂದ ಕೊಡ್ತಾ ಇದ್ದಾರೆ. ಬಟ್ ಈಗ ದೊಡ್ಡ ದೊಡ್ಡ ಉದ್ಯಮಿಗಳು ಏನಾಗ್ತಿದ್ರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿಬಿಟ್ಟು ಎಸ್ಕೇಪ್ ಆಗ್ತಾ ಇದ್ದಾರೆ. ಇವರಿಗೆ ಯಾವುದೇ ರೀತಿಯ ಒಂದು ಬೆನಿಫಿಟ್ ಇಲ್ಲ, ಯಾವುದೇ ರೀತಿಯ ಒಂದು ಇವರಲ್ಲಿ ಎಷ್ಟು ಬಂಡವಾಳ ಇದೆ, ಏನು ಮಾಡ್ತಾ ಇದ್ದಾರೆ, ಯಾಕಾಗಿ ಕೊಡ್ತಾ ಇದ್ದೇವೆ, ಅದು ಒಂದು ಕಿಂಗ್ ಫಿಶರ್ ಅಂತ ಉದ್ಯಮ ಮಾಡ್ರು ಕೂಡ ಕೋಟಿಗಟ್ಟಲೆ ಬ್ಯಾಂಕ್ನವ್ರು ಹೆಂಗ್ ಸಾಲ ಕೊಟ್ರು ಹಾಗಾದ್ರೆ? ನಾವು ಇಲ್ಲೇ ಇರ್ತೇವೆ, ಸ್ವಂತ ಜಾಗದಲ್ಲೇ ಇರ್ತೇವೆ, ಸ್ವಂತ ಮನೆಯಲ್ಲೇ ಇರ್ತೇವೆ, ಸ್ವಂತ ಕಟ್ಟಡದಲ್ಲೇ ಇರ್ತೇವೆ, ನಮ್ಮನ್ನ ನಂಬಲ್ಲ. ಆದ್ರೆ ಎಲ್ಲೆಲ್ಲೋ ವ್ಯವಹಾರವನ್ನ ಮಾಡುವವರಿಗೆ, ಎಲ್ಲೆಲ್ಲೋ ಉದ್ಯಮಗಳನ್ನ ಮಾಡುವವರಿಗೆ, ಎಲ್ಲೆಲ್ಲೋ ಐಷಾರಾಮಿ ಕಾರದಲ್ಲಿ ತಿರುಗುವವರಿಗೆ ಅಂತವ್ರಿಗೆ ಕೂಡ ಬ್ಯಾಂಕ್ ಕರೆದು ಸಾಲ ಕೊಡುತ್ತಂತ ಹೇಳಿದ್ರೆ ಸಣ್ಣ ಮಟ್ಟದವರಿಗೆ ಯಾವುದೇ ಉದ್ಯಮವನ್ನ ಮಾಡುವ ಅವಕಾಶ ಇಲ್ಲವೇ? ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದವ್ರನ್ನ ನೇರವಾಗಿ ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿದ್ರೆ, ನಂಬರ್ 1 ರಾಜ್ಯ ಅಂತ ಎಲ್ಲ ಕಡೆ ಬೋರ್ಡ್ ಗಳನ್ನ ಹಾಕ್ತಾರೆ, ಮಾಧ್ಯಮಗಳಲ್ಲಿ ಆಡ್ ಗಳನ್ನ ಕೊಡ್ತಾರೆ. ಯಾವ ರೀತಿ ನಂಬರ್ 1 ಸ್ವಾಮಿ? ಅದನ್ನೇ ಕೇಳ್ತಿರೋದು ನಾನು. ಶಾಲೆ ಮಟ್ಟದಲ್ಲಿ ಕನ್ನಡ ಶಾಲೆಗಳನ್ನ ಮಕ್ಕಳಿಲ್ಲ ಅಂತ ಮುಚ್ತಾ ಇದ್ದಾರೆ, ಇದು ನಂಬರ್ 1. ಶಾಲೆ ಮನೆಗಳಲ್ಲಿ ಬೀದಿ ದೀಪಗಳ ಸೌಲಭ್ಯಗಳಿಲ್ಲ, ಮನೆಗಳ ಸಮೀಪದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಮಳೆಗಾಲದಲ್ಲಿ ಒಂದು ಕಾಲದಲ್ಲಿ ಮಳೆ ಬಂತ ಅಂತ ಹೇಳಿದ್ರೆ ಪೂರ್ತಿ ಬೆಂಗಳೂರಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಬೆಂಗಳೂರು ಇರ್ಬೋದು, ಮಂಗಳೂರು, ಕರ್ನಾಟಕ ಯಾವುದೇ ಇರಬಹುದು. ಟೋಟಲ್ ಆಗಿ ಅಂತ ಹೇಳಿದ್ರೆ ನಂಬರ್ 1 ಎಲ್ಲ ನಂಬರ್ 1 ಆಗಿದೆ. ಅದೇ ನನ್ನ ಪ್ರಶ್ನೆ. ಬ್ಯಾಂಕ್ಗಳ ವ್ಯವಹಾರ ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ನಂಬರ್ 1 ಎಲ್ಲಿಯೂ ಆಗಿಲ್ಲ. 100% ಆಗಿಲ್ಲ. 100% ಅಲ್ಲಿ ಒಂದು 70% ಅಷ್ಟು ನಂಬರ್ 1 ಆಗೇ ಇರಲಿಲ್ಲ. ಇವ್ರು ಬೋರ್ಡ್ ಹಾಕೊಂಡಿದ್ದಾರೆ ಬಿಟ್ರೆ ಯಾವುದೇ ರೀತಿಯಲ್ಲೂ ನಂಬರ್ 1 ಆಗೇ ಇರಲಿಲ್ಲ. ಹಸಿವಿನ ಮಕ್ಕಳು ಹಸಿವಿನಿಂದಲೇ ಸಾಯ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಬ್ಯಾಂಕ್ಗಳಲ್ಲಿ ಅಲೆದಾಟ. ಇವತ್ತೊಂದು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡ್ಬೇಕಾದ್ರೆ 3 ಸರಿ ಹೋಗ್ಬೇಕಾಗತ್ತೆ. ಒಂದು ATM ಕಾರ್ಡ್ ವರ್ಕ್ ಆಗಿಲ್ಲ ಅಂದ್ರೆ 4 ಸಲ ಬ್ಯಾಂಕ್ ಅಲ್ಲಾಡ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಕೊಡಿ, ಪಾನ್ ಕಾರ್ಡ್ ಕೊಡಿ, ಅದನ್ನ ಲಿಂಕ್ ಮಾಡಿ. ಎಲ್ಲಿ ಗೊತ್ತಾಗತ್ತೆ? ಹಿಂದಿನ ಜನಕ್ಕೆ ಬ್ಯಾಂಕ್ ವ್ಯವಹಾರಸ್ಥರ ಬಗ್ಗೆ ಮೊಬೈಲ್ ಆ್ಯಪ್ ತಂದಿದ್ದಾರೆ. ಮೊದಲು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಫ್ರೀ ಆಗಿ ಟ್ರಾನ್ಸ್ಫರ್ ಆಗ್ತಿತ್ತು. ಇವಾಗ ಏನ್ ಮಾಡಿದ್ದಾರೆ? ₹5.95 ಮಾಡಿದ್ದಾರೆ. ಯಾಕಾಗಿ ಮಾಡಿದ್ರೆ ಜನರಿಗೆ ಫಸ್ಟ್ ಫ್ರೀ ಅನ್ನ ಕೊಡುವುದು, ಆನಂತರ ಅದೇ ಆ್ಯಪ್ ಅನ್ನ ಇವ್ರು ಏನ್ ಪ್ರಾರಂಭ ಮಾಡಿದ್ರೆ ಅದೇ ಆ್ಯಪ್ ನಲ್ಲಿ ಕೊಳ್ಳೆ ಹೊಡೆಯುವಂತ ಪ್ರಯತ್ನ ಮಾಡೋದು. ಇಂಥ ಜನರಿಗೆ ಯಾಮಾರಿಸುವಂತ ಬ್ಯಾಂಕ್ಗಳು ಕರ್ನಾಟಕದಲ್ಲಿ ನಿಜವಾಗ್ಲೂ ಬೇಡವೇ ಬೇಡ. ಗ್ರಾಮೀಣ ಸ್ವಾಮ್ಯದ ಬ್ಯಾಂಕ್ಗಳಿರ್ಬೋದು ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಅಗತ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸಂತೋಷ್ ಅವರೇ. ಸಂತೋಷ್ ಅವರು ಮಳವಳ್ಳಿಯಿಂದ ಕರೆ ಮಾಡಿದ್ರು. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಸಾಲದ ಬಗ್ಗೆ ಹೇಳುದಿದ್ರೆ ಅದ್ರಲ್ಲಿ ಒಬ್ಬ ಶ್ರೀಮಂತ ಬಡವ ಅಂತ ತಿಳ್ಕೊಂಡು ಭೇದ ಇಲ್ಲ. ಸಾಲ ಕೊಡುವ ಉದ್ದೇಶವೇ ಅವನು ಒಳ್ಳೇದಾಗಬೇಕು. ಬ್ಯಾಂಕಿನ ಸಾಲ ತಕೊಂಡು ಅವನು ಉದ್ಯಮ ನಡೆಸಿ 4 ಜನರಿಗೆ ಕೆಲಸ ಕೊಟ್ಟು ಅವನು ಪ್ರಾಫಿಟ್ ಅಲ್ಲಿ ಬಂದ ದುಡ್ಡಿನಲ್ಲಿ ಅದನ್ನು ಬ್ಯಾಂಕ್ ಸಾಲ ತೀರಿಸಿ ಅವನು ಒಳ್ಳೇದಾಗಬೇಕು, ಅವನು ಸಹ ಫೈನಾನ್ಷಿಯಲ್ ಪ್ರಾಸ್ಪ್ಯಾರಿಟಿಯನ್ನು ನೋಡಬೇಕು ಎಂಬ ಒಳ್ಳೆ ಉದ್ದೇಶದಿಂದಲೇ ಕೊಡ್ತಾರೆ. ಸೊ ಆಗ ಶ್ರೀಮಂತ ಬಡವ ಎಂಬ ಭೇದ ಇರುವುದಿಲ್ಲ. ಸೊ ಬ್ಯಾಂಕಿನ ನಾಮ್ಸಿನ ಪ್ರಕಾರ ಎಲ್ಲ ವಿಷಯಗಳು ಅವರು ಕಂಪ್ಲೈ ಮಾಡಿದರೆ ಅವರಿಗೆ ಸಿಗತ್ತೆ. ನಂಬರ್ 1. ನಂಬರ್ 2, ಅವರು ಹೇಳಿದ ಪ್ರಕಾರ ಈಗ ಕೆಲವು ಸಲ ಎಗ್ರಿಕಲ್ಚರ್ ಅಂತ ಇರ್ಬೋದು. ಎಗ್ರಿಕಲ್ಚರ್ ನಾವು ಸಾಲ ತಗೊಳ್ತೇವೆ. ಸಾಲ ತಗೊಂಡು ಒಂದು ಉಮೇದಿನಲ್ಲಿ ಅವರು ಬೆಳೆ ಬೆಳೆಸ್ತಾರೆ, ಎಲ್ಲವೂ ಆಗಿರ್ತದೆ. ಸಕಾಲದಲ್ಲಿ ಮಳೆಯೂ ಬರುತ್ತೆ. ಆದರೆ ಬೆಳೆ ಬಂತು ಕಟಾವು ಅಂತ ಹೇಳುವಾಗ ಏನಾದರೂ ಅವಘಡ ಸಂಭವಿಸಿದರೆ ಕ್ರಾಪ್ ಫೇಲಿಯರ್ ಆಗತ್ತೆ. ಕ್ರಾಪ್ ಫೇಲಿಯರ್ ಆದಾಗ ಅವನು ಎಲ್ಲಿ ಹೋಗಬೇಕು? ರೈತನ ವಿಷಯ ಎಲ್ಲ ಹೇಳೋದಾದರೆ ಕ್ರಾಪ್ ಫೇಲಿಯರ್ ಆದಾಗ ಎಲ್ಲಿ ಹೋಯಿತು, ಏನು ಮಾಡಬೇಕು? ಅವನಿಗೆ ಕಟ್ಟಲಿಕ್ಕೆ ದುಡ್ಡಿರೋಲ್ಲ. ಆಗ ಬ್ಯಾಂಕ್ ಸಾಲವನ್ನು ಅಂತ ಹೇಳ್ತದೆ. ಅದೇ ರೀತಿ ಇದು ಸಣ್ಣ ಲೆವೆಲ್ನಲ್ಲಿ ಒಂದು ಫಾರ್ಮರ್ ಒಂದು 50,000 ತಗೊಂಡ್ರೆ ಈ ರೀತಿ ಆಗುತ್ತೆ. ಅದೇ ರೀತಿಯಲ್ಲಿ ದೊಡ್ಡ ಲೆವೆಲಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಫೇಲ್ ಆಯಿತು. ಫೇಲ್ ಆದಾಗ ಅವ್ರದ್ದು ಕಟ್ಟಲಿಕ್ಕೆ ದುಡ್ಡು ಬೇಕು, ದುಡ್ಡಿಲ್ಲ, NPA ಆಯಿತು. ಸಕಾಲದಲ್ಲಿ ಇನ್ಸ್ಟಾಲ್ಮೆಂಟ್ಸ್ ಅನ್ನು ಕಟ್ಟದಿದ್ರೆ ಆ ಸಾಲ NPA ಅಂತ ಅನಿಸ್ಕೊಳ್ತದೆ. ಬ್ಯಾಂಕ್ ಈ ರೀತಿಯಾದಂತಹ ಸಾಲ ಕೊಡುವಾಗ ಅವರಲ್ಲಿ ಅಷ್ಟು ಕಟ್ಟುವಂತಹ ಸಾಮರ್ಥ್ಯ ಇದೆಯಾ ಅಲ್ವಾ ಅನ್ನುವಂಥದ್ದು ಪರಿಶೀಲಿಸುವುದಿಲ್ವಾ? ಪರಿಶೀಲಿಸ್ತಾರೆ. ಅದಕ್ಕೆ ಫಿಸಿಬಿಲಿಟಿ ರಿಪೋರ್ಟ್ ಅಂತ ಹೇಳ್ತಾರೆ. ಸೊ ಮಲ್ಯ ಮತ್ತೆ ಮೋದಿ ಪ್ರಕರಣದಲ್ಲಿ ಯಾಕೆ ಹೀಗಾಯಿತು ನೋಡಿ? ಮಲ್ಯರ ಪ್ರಕರಣವೇ ಬೇರೆ, ಮೋದಿಯ ಪ್ರಕರಣವೇ ಬೇರೆ. ಮಲ್ಯರ ಪ್ರಕರಣದಲ್ಲಿ ಅವರು ಸಾಲವನ್ನು ಇನ್ಸ್ಟಾಲ್ಮೆಂಟ್ಸ್ ಅನ್ನು ಟೈಮಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ. ಟೈಮಲ್ಲಿ ಕೊಡ್ಲಿಕ್ಕೆ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಯಾವ ಇಂಡಸ್ಟ್ರಿಯನ್ನು ಅವರು ಸ್ಟಾರ್ಟ್ ಮಾಡಿದ್ರು ಅದು ಕೊಲ್ಯಾಪ್ಸ್ ಆಯಿತು. ಆ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಗುವ ಅಲ್ಲಿ ಕೆಲವು ಲೂಪ್ ಹೋಲ್ಸ್ಗಳಿದ್ದಾವೆ. ಅವರು ಅಮೌಂಟನ್ನು, ದುಡ್ಡನ್ನು ಪರದೇಶಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ಅದಕ್ಕೆ ಸರಿಯಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರೊಸೀಜರ್ಸ್ ಫಾಲೋ ಮಾಡಲಿಲ್ಲ. ಇದೆಲ್ಲ ಕೆಲವೆಲ್ಲ ಆಪಾದನೆಗಳಿದ್ದಾವೆ. ಆದರೆ ಮುಖ್ಯ ವಿಷಯ ಏನು ಅಂತ ನೋಡೋದಂತ ಹೇಳಿದ್ರೆ, ಅವರು ಇದು ಯಾವುದಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಆ ಯಾವ ಇಂಡಸ್ಟ್ರಿಯನ್ನು ಒಂದು ಎತ್ತರಕ್ಕೆ ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಬ್ಯಾಂಕಿನವರು ಅವರಿಗೆ ಸಹಾಯ ಮಾಡಿದರು. ಅದು ಫೇಲ್ ಆದಾಗ ಏನು ಮಾಡ್ತಾರೆ? ಅದೇ ರೀತಿ ಈಗ ನಮ್ಮ ಬಡ ರೈತನನ್ನ ಎಕ್ಸಾಂಪಲ್ ತಗೊಳ್ಬೋದು. ಕ್ರಾಪ್ ಫೇಲರ್ ಆದಾಗ ಅಥವಾ ಆ ನಿಟ್ಟಿನಲ್ಲಿ ಬ್ಯಾಂಕ್ಗೆ ಯಾವುದೇ ರೀತಿಯಾದಂತಹ ಒಂದು ಆಕ್ಷನ್ಸ್ ತಗೊಳ್ಳುವಂತ ರೈಟ್ಸ್ ಇಲ್ವಾ? ರೈಟ್ಸ್ ಇರುತ್ತೆ.
ರೈಟ್ಸ್ ಖಂಡಿತವಾಗಿ ಇರುತ್ತೆ. ಅವರು ಸರ್ಕಾರದ ಜೊತೆ ಸರ್ಕಾರ ಕಾಲಕಾಲಕ್ಕೆ ಕೆಲವು ಪಾಲಿಸಿಗಳನ್ನು ತರ್ತಾರೆ ಇಕನಾಮಿಕ್ ಗ್ರೋತನ್ನು ನೋಡಿಕೊಂಡು. ಯಾವ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಡೆವಲಪ್ಮೆಂಟಿಗೆ ಬೇಕು, ಸರ್ಕಾರದ ಒಂದು ಸಪೋರ್ಟ್ ಬೇಕು, ಇದನ್ನೆಲ್ಲ ಕಾಲಕಾಲಕ್ಕೆ ವಿಮರ್ಶೆ ಆಗ್ತಾ ಇರ್ತದೆ. ಇದೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಏರ್ ಫ್ಲೈಟಿನ ಇದರಲ್ಲಿ ಒಂದು ಉದ್ಯಮದಲ್ಲಿ ಹೆಚ್ಚಾದವರು ಮುಂದೆ ಬರ್ತಾ ಇರಲಿಲ್ಲ. ಆದ್ದರಿಂದ ಸರ್ಕಾರ ಪ್ರೈವೇಟ್ ಸೆಕ್ಟರಲ್ಲಿ ಇಷ್ಟವರೆಗೆ ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ಮಾತ್ರ ಇತ್ತು. ಅದರ ನಂತರ ಪ್ರೈವೇಟ್ ಸೆಕ್ಟರಿಗೆ ಬಂತು. ಆ ಪ್ರೈವೇಟ್ ಸೆಕ್ಟರ್ನಲ್ಲಿ ಏರ್ಲೈನ್ಸ್ ಅವರು ಉದ್ಯಮ ಹೂಡಿಕೆ ಮಾಡಿದರು. ಆದರೆ ಸರ್ಕಾರದ ಯಾವ ಕಾನೂನಿಂದಾಗಿ ಅವರ ಉದ್ಯಮ ಅಲ್ಲಿ ಬಿತ್ತು? ಅವರ ಉದ್ಯಮ ಬೀಳದ ಹಾಗೆ ಸರ್ಕಾರ ಏನು ಕಾನೂನು ತಗೊಳ್ಬೋದಿತ್ತು, ಏನು ಸ್ಟೆಪ್ ಕೊಡ್ಬೋದಿತ್ತು, ಏನು ಅವರಿಗೆ ಸಪೋರ್ಟ್ ಮಾಡ್ಬೋದಿತ್ತು? ಇದನ್ನೆಲ್ಲ ಯಾರು ವಿಮರ್ಶೆ ಮಾಡಲ್ಲ. ಸೊ ಈ ವಿಮರ್ಶೆ ಮಾಡಿದ್ದಿದ್ರೂ ಸಮೇತ ಅವರು ಲೋನ್ ಕಟ್ಟಲಿಲ್ಲ ಎಂಬುದು ವಿಷಯ ಹೌದು. ಅವರು ಲೋನಿನ ಸ್ವಲ್ಪ ಪೋರ್ಷನನ್ನು ವಿದೇಶಕ್ಕೆ ಕೊಂಡು ಹೋಗಿದ್ದಾರೆ ಎಂಬ ವಿಷಯಗಳು ಹೌದು. ಸೊ ಇದೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಲ್ಯಾಪ್ಸಸ್ಸು ಖಂಡಿತವಾಗಿ ಆಗ್ತದೆ. ಆದರೆ ಬ್ಯಾಂಕ್ ಫೀಸಿಬಿಲಿಟಿ ರಿಪೋರ್ಟ್ ನೋಡದೆ ಅದನ್ನು ಮಾಡಿತ್ತು, ಅದು ತಪ್ಪು. ಫೀಸಿಬಿಲಿಟಿ ರಿಪೋರ್ಟ್ ನೋಡಿ ಸರ್ಕಾರದ ಅನುಮತಿ ಪಡೆದು ಸೆಂಟ್ರಲ್ ಗೌರ್ಮೆಂಟಿಂದ ಏನೆಲ್ಲ ಲೈಸೆನ್ಸ್ ಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಪ್ರೊಸೀಜರ್ಸ್ಗಳನ್ನು ಬ್ಯಾಂಕ್ ಫಾಲೋ ಮಾಡ್ತದೆ. ಆದರೆ ಉದ್ದಿಮೆ ಫೇಲ್ ಆದಾಗ ಬ್ಯಾಂಕ್ ಏನು ಮಾಡ್ತದೆ? ಆದರೆ ಅವ್ರಿಗೆ ಕೆಲವು ಪ್ರೊಸೀಜರ್ ಇರ್ತಾವೆ ಅದನ್ನು ರಿಕವರಿ ಮಾಡುವಂಥದ್ದು. 3 ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ನೀವು ಫೇಲ್ ಆಯಿತು ಅಂತ ಹೇಳಿ ಆದರೆ ನಿಮಗೆ ಅಲ್ಲಿ ಸರ್ಫೇಸ್ ಆ್ಯಕ್ಟ್ ಅಂತ ಇದೆ, ಅದ್ರಲ್ಲಿ ಇಮಿಡಿಯೇಟ್ಲಿ ನೋಟಿಸ್ ಬರುತ್ತೆ. ನಿಮ್ಮದು NP ಆದ ಕೂಡಲೇ ನೋಟಿಸ್ ಬರುತ್ತೆ, ಇಮಿಡಿಯೇಟ್ಲಿ ಹರಾಜು ಹಾಕ್ತಾರೆ. ನಿಮ್ಮದು ಹರಾಜು ಹಾಕಲಿಕ್ಕೆ ನೋಟಿಸ್ ಪೇಪರಲ್ಲಿ ನೋಡ್ತೇವೆ. ಇವತ್ತು ಹೆಚ್ಚಾದ ನ್ಯೂಸ್ ಪೇಪರ್ಗಳಲ್ಲಿ ಪ್ರತಿಯೊಂದು ದಿವಸವೂ ನಾವು ಒಂದು ಬ್ಯಾಂಕಿನ ಹರಾಜನ್ನು ಇದನ್ನು ನೋಡ್ತೇವೆ ಸರ್ಫೇಸ್ ಆ್ಯಕ್ಟ್ ಪ್ರಕಾರ. ಸೊ ಇದೆಲ್ಲ ಕಾನೂನು ಕ್ರಮಗಳಿದ್ದಾವೆ. ಆದರೆ ಇಂಡಸ್ಟ್ರಿಯೇ ಫೇಲ್ ಆದರೆ, ಬಿಸ್ನೆಸ್ಸೇ ಫೇಲ್ ಆದರೆ ಏನು ಮಾಡ್ತೀರಿ? ಅದೇ ಒಂದು ದೊಡ್ಡ ವಿಷಯ ಇಲ್ಲಿ ಮಲ್ಯರ ವಿಷಯದಲ್ಲಿ ಹೇಳುವುದಂತ. ಬಿಸ್ನೆಸ್ ಫೇಲ್ ಆದ್ರೆ ಬೇರೊಂದು ಕಡೆಯಿಂದ ಸೋರ್ಸ್, ಫಾರ್ ಎಕ್ಸಾಂಪಲ್ ಈಗ ವೆಹಿಕಲ್ಗೆ ಲೋನ್ ಕೊಡ್ತಾರೆ ಅಂತ ಎಣಿಸ್ಕೊಳ್ಳಿ. ಇವನ್ ಅವನು ವೆಹಿಕಲ್ ಕಟ್ಲಿಕ್ಕೆ ಆಗಿಲ್ಲ ಅಂದ್ರೆ ಆ ಒಂದು ವೆಹಿಕಲ್ ಅನ್ನ ಎತ್ಕೊಂಡು ಹೋಗ್ತಾರೆ ಬ್ಯಾಂಕ್ನವರು, ಅದನ್ನ ಹರಾಜು ಹಾಕುವಂತದ್ದು ಮಾಡ್ತಾರೆ. ಅದೇ ರೀತಿ ಮಾಡಿದ್ರು. ಆದ್ರೆ ₹100 ಸಿಗ್ಲಿಲ್ಲ, ₹100 ಅವ್ರಿಗೆ ₹25 ಸಿಕ್ಕಿತ್ತು ಹರಾಜು ಹಾಕುವಾಗ ಪ್ರೊಸೆಸ್ನಲ್ಲಿ. ಈಗ ಮಲ್ಯರ ಕೇಸ್ನಲ್ಲಿ ಅವರದು ಐಷಾರಾಮಿ ಕಾರುಗಳನ್ನೆಲ್ಲ ಹರಾಜು ಹಾಕಿದ್ರು, ಅವರ ಬಂಗ್ಲೆ ಹರಾಜು ಹಾಕಿದ್ರು. ಇನ್ಸ್ಟಾಲ್ಮೆಂಟ್ ಅನ್ನ ಪ್ರತಿ ತಿಂಗಳು ಮಾಡ್ತಾ ಇರಲಿಲ್ಲ ಆದ್ರೆ, ಫಾರ್ ಎಕ್ಸಾಂಪಲ್ ಮಲ್ಯನವರು ಇನ್ಸ್ಟಾಲ್ಮೆಂಟ್ ಅನ್ನೇ ಕಟ್ಟಲಿಲ್ಲ, ಆಗ ಬ್ಯಾಂಕ್ ಆಕ್ಷನ್ಸ್ ತಗೊಳ್ತಾರೆ. ಕೊನೆ ಮೂಮೆಂಟ್ ವರೆಗೆ ಇಲ್ಲ, ಕೊನೆ ಮೂಮೆಂಟ್ ಇಲ್ಲ ಮೇಡಮ್. ಮೂರೇ ಇನ್ಸ್ಟಾಲ್ಮೆಂಟ್ 3 ತಿಂಗಳಲ್ಲಿ ಅದು ಮುಗೀತದೆ. 3 ಇನ್ಸ್ಟಾಲ್ ಮುಂಚೆ 6 ತಿಂಗಳಿತ್ತು, ಈಗ ಅದು 3 ತಿಂಗಳು ಮಾಡಿದ್ರು. ಸೊ ಈ ರೀತಿ NPA ಕಾನ್ಸೆಪ್ಟ್ ಬರ್ತದೆ ಅಂತ ಹೇಳುವಾಗ ಬ್ಯಾಂಕಿನವರು ಅಲರ್ಟ್ ಆಗಿರ್ತಾರೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆದ ಕೂಡಲೇ ನೋಟಿಸ್ ಕಳಿಸ್ತಾರೆ. ಇದು ಎಂಥದ್ದು ನಿಮ್ಮದು ರಿಕವರಿ ಆ್ಯಕ್ಷನ್ಸಿಗೆ ಅದಕ್ಕೋಸ್ಕರ ಅವ್ರ ಮಾತಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಅದರಲ್ಲಿ ಕ್ವಾರ್ಟರ್ಲಿ ರಿಪೋರ್ಟ್ಸ್ ತಗೊಳ್ತಾರೆ. ಇದೆಲ್ಲ ತುಂಬ ಪ್ರೊಸೆಸ್ ಇದೆ. ಕ್ವಾರ್ಟರ್ಲಿ ರಿಪೋರ್ಟ್ ಈ ಸಲ ತಗೊಳ್ಳುವಾಗ ನೆಕ್ಸ್ಟ್ ಕ್ವಾರ್ಟರ್ಲಿ ನಿಮ್ಮದು ಯಾವ ರೀತಿ ಬಿಸ್ನೆಸ್ ಆಗ್ತದೆ ಎಂಬ ಒಂದು ರಿಪೋರ್ಟಿಂಗ್ ಫಾರ್ಮ್ಯಾಟ್ ಇದೆ. ಸೊ ಹೀಗೆಲ್ಲ ಹೈ ಪ್ರೊಫೈಲ್ ಇದಕ್ಕೆ ಲೋನ್ ಸಿಸ್ಟಮನ್ನು ರಿವ್ಯೂ ಮಾಡುವಂಥ ಒಂದು ಸಿಸ್ಟಮೇ ಬೇರೆ ಇದೆ. ಇಂಡಿಯಾದಲ್ಲಿ ಕಾನೂನು ಒಳ್ಳೆಯದಿದೆ, ಕಾನೂನಿನ ಇದರಿಂದಾಗಿ ಅಲ್ಲ. ಆದರೆ ಕೆಲವು ಕಡೆಗಳಲ್ಲಿ ಎಲ್ಲಿ ಆ ಕಾನೂನಿನ ಲೂಪ್ ಹೋಲ್ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ಇವರು ಓಡಿ ಹೋಗಿದ್ದಿರ್ಬೋದು, ಅಥವಾ ಫಂಡ್ ಟ್ರಾನ್ಸ್ಫರ್ ಮಾಡಿದ್ದಿರ್ಬೋದು. ಈ ಫಂಡ್ ಟ್ರಾನ್ಸ್ಫರ್ ಮಾಡಲಿಕ್ಕೂ ಸಮೇತ ಹಲವಾರು ನಿಯಮಗಳಿದ್ದಾವೆ. ಎಲ್ಲೋ ಯಾರೋ ಒಬ್ಬನ ನೆಗ್ಲಿಜೆನ್ಸ್ನಿಂದಾಗಿ ಕೋಟಿಗಟ್ಟಲೆ ಹಣ ಕೊಳ್ಳೆ ಹೊಡಿಲಿಕ್ಕೆ ಸಾಧ್ಯತೆ ಇರಬಹುದು. ಎಸ್, ಈಗ ಈ ಒಂದು ಪ್ರಕರಣದಲ್ಲಿ ನೋಡೋಕೆ ಹೋದರೆ ಏನು ವಿಜಯ್ ಮಲ್ಯರವರು ಬ್ಯಾಂಕಿಗೆ ಮರುಪಾವತಿಯನ್ನು ಮಾಡಲಿಲ್ಲ. ಸೊ ಮರುಪಾವತಿ ಮಾಡಲಿಲ್ಲದಾಗ ಅವರಿಗೆ ನೋಟಿಸ್ ಕಳಿಸಿದ್ರು, ಅವರು ವಿದೇಶಕ್ಕೆ ಏನು ಪಲಾಯನಗೊಂಡ್ರು. ಸೊ ನೀರವ್ ಮೋದಿ ಪ್ರಕರಣದಲ್ಲಾದರೂ ಬ್ಯಾಂಕ್ ಎಚ್ಚೆತ್ತುಕೊಳ್ಬೇಕಿತ್ತಲ್ಲ, ಮುಂದೆ ಇಂಥದ್ದೊಂದು ಸಂಭವಗಳು ಆಗಬಹುದು ಅನ್ನುವಂಥದ್ದೊಂದು ಸೂಚನೆ ಕೂಡ ಬ್ಯಾಂಕಿಗೆ ಇರಲಿಲ್ವಾ? ಅಥವಾ ಇದರಲ್ಲಿ ಯಾರಾದರೂ ಅಧಿಕಾರಿಗಳೇ ಕೈವಾಡ ಇರಬಹುದಾ, ಬ್ಯಾಂಕಿನ ಅಧಿಕಾರಿಗಳದ್ದು? ಬಹುಶಃ ಇಂಥ ದೊಡ್ಡದಾದಂತಹ ಒಂದು ಲೋನ್ ಅಮೌಂಟ್ ಅನ್ನ ಕಟ್ಟಲಿಕ್ಕೆ ಅಥವಾ ಲೋನ್ ಅಮೌಂಟ್ ಅನ್ನ ಪಾಸ್ ಮಾಡಲಿಕ್ಕೆ ಬಹುಶಃ ಮ್ಯಾನೇಜರಿಂದ ಅಂತೂ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ದೊಡ್ಡದಂತಹ ಅಧಿಕಾರಿಗಳ ಜೊತೆ ಪರ್ಮಿಷನ್ಸ್ ಕೇಳಬೇಕು. ಆ ಪರ್ಮಿಷನ್ಸ್ ನಂತರ ಅವನಿಗೆ ಲೋನ್ ಪಾಸ್ ಆಗಿರಬಹುದು. ಇದು ಬಹುಶಃ ಲಕ್ಷಗಟ್ಟಲೆ ಅಥವಾ ಕೋಟಿಗಟ್ಟಲೆ ಅಲ್ಲ, ಕೆಲವು ಸಾವಿರ ಕೋಟಿಗಳ ವ್ಯವಹಾರ ಆಗಿರುವುದರಿಂದ ಸೊ ಅದೊಂದು ಅಷ್ಟು ಸಾವಿರ ಕೋಟಿ ವ್ಯವಹಾರಕ್ಕೆ ಕೇವಲ ಬ್ಯಾಂಕ್ ಮ್ಯಾನೇಜರ್ ಸೈನ್ ಹಾಕಿದರೆ ಅದು ಪಾಸ್ ಆಗ್ಲಿಕ್ಕಿಲ್ಲ ಲೋನ್. ಇದು ಬ್ಯಾಂಕ್ಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದು ಫೈನಾನ್ಷಿಯಲ್ ಪವರ್ಸ್ ಅಂತ ಇರುತ್ತೆ. ಒಂದೊಂದು ಸ್ತರದಲ್ಲಿ ಸ್ಕೇಲ್ 2 ಆಫೀಸರ್, ಸ್ಕೇಲ್ 3 ಆಫೀಸರ್, AGMಗೆ ಇಷ್ಟು ಪವರು, DGMಗೆ ಇಷ್ಟು ಪವರು, ಅದರಿಂದ ಜನರಲ್ ಮ್ಯಾನೇಜರ್ಗೆ ಇಷ್ಟು ಪವರು, ಬೋರ್ಡಿಗೆ ಇಷ್ಟು ಪವರ್ ಅಂತ ಹೇಳ್ಕೊಂಡು ಅಲ್ಟಿಮೇಟ್ಲಿ ಬೋರ್ಡ್ ಪವರ್ ಯೂಸ್ ಮಾಡುವಾಗ ಸಮೇತ ಅವರು ಡೈರೆಕ್ಟ್ ಯೂಸ್ ಮಾಡಲ್ಲ. ಅಲ್ಲಿ ಕೆಲವು ಕಮಿಟೀಸ್ಗಳಿರ್ತವೆ,
ಲೋಕಲ್ ಏರಿಯಾ ಕಮಿಟಿ ಅಂತ ಆಗಲಿ ಅಥವಾ ಲೋನ್ ಸ್ಯಾಂಕ್ಷನಿಂಗ್ ಕಮಿಟಿ ಅಂತ ಹೇಳ್ಕೊಂಡು ಆ ಕಮಿಟಿಯಲ್ಲಿ ಒಳ್ಳೆ ಕ್ವಾಲಿಫೈಡ್ ಪರ್ಸನ್ಸ್ ಇದ್ದಾರೆ. ಅವರ ರೆಕಮೆಂಡೇಶನ್ ಬೇಸಿಸ್ ಮೇಲೆ ಬೋರ್ಡು ಸಾಲ ಮಂಜೂರು ಮಾಡೋದಾಗಲಿ ಅಥವಾ ಈ ಲೆಟರ್ ಆಫ್ ಅಂಡರ್ಟೇಕಿಂಗ್ಸ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ಸನ್ನು ಸ್ಯಾಂಕ್ಷನ್ ಮಾಡೋದಾಗಲಿ ಇದನ್ನೆಲ್ಲ ಮಾಡ್ತಾರೆ. ಉದಾಹರಣೆಗೆ ನೀರವ್ ಮೋದಿ ಕೇಸ್ನಲ್ಲಿ ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಮೇಲೆ ಫ್ರಾಡ್ ಆದದ್ದು ಬಿಟ್ಟರೆ ಲೋನ್ ಕೊಟ್ಟಲ್ಲ, ಡೈರೆಕ್ಟ್ ಲೋನ್ ಕೊಟ್ಟು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಅಂತ ಆ ರೀತಿ ಅಲ್ಲ. ಇವರೇನು ಮಾಡಿದರು, ಇಂಪೋರ್ಟ್ ಮಾಡಿದರು ವಜ್ರಗಳನ್ನು. ಈ ವಜ್ರ ಇಂಪೋರ್ಟ್ ಮಾಡುವಾಗ ಅಲ್ಲಿಯೇ ಬ್ಯಾಂಕರ್ನವ್ರು ಹೇಳ್ತಾರೆ, ನೀನು ಪಕ್ಕನ ದುಡ್ಡು ಕೊಡದಿದ್ರೆ ನನಗೆ ಗ್ಯಾರಂಟಿ ಯಾರಪ್ಪ ಅಂತ ಹೇಳ್ಕೊಂಡು. ಆಗ ನೀರವ್ ಮೋದಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಸೊ ಅವರು ಬಾಂಬೆ PNB ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಆದರು, ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಕೊಂಡು. ಅದನ್ನು ಈ ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗಿನ ಬೇಸಿಸ್ ಮೇಲೆ ಉದಾಹರಣೆಗೆ ಚೈನಾದಿಂದ ಅವರು ಇಂಪೋರ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋ. ಚೈನಾದಿಂದ ವಜ್ರವನ್ನು ಇಂಪೋರ್ಟ್ ಮಾಡುವಾಗ ಅವರಿಗೆ ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅವನು PNBಯ ಚೈನಾ ಬ್ರಾಂಚ್ ಕೊಡ್ತದೆ. ಇವರ ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾರೆ, ಒಂದು ವೇಳೆ ನಾನು ಫೇಲ್ ಆದರೆ ದುಡ್ಡು ಕೊಡಲಿಕ್ಕೆ, ಸೊ ಚೈನಾ ಬ್ರಾಂಚ್ PNB ಬ್ರಾಂಚ್ ಇಂಪೋರ್ಟರಿಗೆ ಕೊಡ್ತಾರೆ, ಯಾರು ಅವರಿಗೆ ವಜ್ರ ಸಪ್ಲೈ ಮಾಡಿದ್ದಾರೆ ಅವರಿಗೆ. ಸೊ ಈ ರೀತಿ ಒಂದು ಸಿಸ್ಟಮ್. ಈ ಸಿಸ್ಟಮ್ನಲ್ಲಿ ಕೆಲವು ಸಲ ಬೈ ಕನ್ವೆನ್ಷನ್ ಕೆಲವೆಲ್ಲ ಈಸಿ ಗೋಯಿಂಗ್ ಇರುತ್ತೆ. ಬೈ ಕನ್ವೆನ್ಷನ್ ಯಾಕಂತೇಳಿದರೆ, ಈಗ ಉದಾಹರಣೆಗೆ ಇವರು ಒಂದು ಇಂಪೋರ್ಟ್ ಮಾಡಿದರು, ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅವರು ಸ್ವಿಫ್ಟಿನ ಮುಖಾಂತರ ಕೋಡ್ ವರ್ಡ್ ಇದರ ಮುಖಾಂತರ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ ಕೊಟ್ಟರು ಇಲ್ಲಿ ಚೈನಾ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಬ್ರಾಂಚಿಗೆ, ಓವರ್ಸೀಸ್ ಬ್ಯಾಂಕ್ ಅಂತ ಹೇಳ್ತಾರೆ, ಬ್ರಾಂಚ್ ಅಂತ ಹೇಳ್ತಾರೆ. ಅವರು ಅವ್ರಿಗೆ ಪೇಮೆಂಟ್ ಮಾಡಿದರು. ಆ ನಾರ್ಮಲ್ ಕೋರ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಬೊಂಬಾಯಿ ಬ್ರಾಂಚಿಂದ ಹೋಗೋದಿಲ್ಲ ದುಡ್ಡು, ಹೆಡ್ ಆಫೀಸಿಂದ ದುಡ್ಡು ಹೋಗುತ್ತೆ. ಇದು ಕನ್ವೆನ್ಷನ್ ರೂಲ್ಸ್ ಪ್ರಕಾರ. ಹೆಡ್ ಆಫೀಸ್ನವ್ರು ದುಡ್ಡು ಕೊಡ್ತಾರೆ. ಅದರ ನಂತರ ಈ ಬ್ರಾಂಚಿಗೆ ಬ್ರಾಂಚಿನ ಪಾರ್ಟಿಯಿಂದ ದುಡ್ಡು ತಗೊಂಡು ಅವ್ರ ಹೆಡ್ ಆಫೀಸ್ ಅಕೌಂಟ್ ಕ್ಲಿಯರ್ ಮಾಡ್ತಾರೆ. ಇದು ಪ್ರೊಸೆಸ್. ಈ ಪ್ರೊಸೆಸ್ನಲ್ಲಿ ಇವರು ಏನು ವಿ ಕ್ಯಾನ್ ಸೇ ದಟ್ ಪ್ರೈಮಾ ಫೇಸಿಯೇ ಇಟ್ ಇಸ್ ಫ್ರಾಡ್ ಅಂತ ಹೇಳ್ತಾ ಇದ್ದಾರೆ. ಫ್ರಾಡ್ ಏನು ಮಾಡಿದ್ರು ಅಂತ ಹೇಳಿದ್ರೆ, CBS ಸಿಸ್ಟಮ್, ಕೋರ್ ಬ್ಯಾಂಕಿಂಗ್ನಲ್ಲಿ CBS ಸಿಸ್ಟಮ್ ಇದೆ. ಆ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಇವರು ಎಂಟ್ರಿ ಮಾಡಲಿಲ್ಲ. ಹಾಗಾಗಿ ಅದು ಹೆಡ್ ಆಫೀಸ್ನವರ ಗಮನಕ್ಕೂ ಸಹ ಅಷ್ಟು ಬೇಗ ಬರಲಿಲ್ಲ. ಯಾಕೆ ಇದು ಇಷ್ಟು ಪೈಲಪ್ ಆಗ್ತಾ ಉಂಟಂತ ನೋಡುವಾಗ ಗೊತ್ತಾಯಿತು. ಸೊ ಈ ರೀತಿ ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ ಪುಟ್ಟದೊಂದು ವಿರಾಮದ ನಂತರ. ಪಂಗನಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಚರ್ಚೆನ ಮಾಡ್ತಾ ಇದ್ವಿ. ಪದೇ ಪದೇ ಬ್ಯಾಂಕ್ಗಳಿಗೆ ಉದ್ಯಮಿಗಳು ಪಂಗನಾಮವನ್ನು ಹಾಕಿ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು, ಯಾಕೆ ಈ ಥರ ಆಗ್ತಾ ಇದೆ ಅಂತ ನಮ್ಮ ಜೊತೆ ಚರ್ಚೆಯಲ್ಲಿ ಇದ್ರು ಸುರೇಂದ್ರ ನಾಯಕ್ ಅವರು. ಸರ್, ಇವತ್ತು ನಾವು ಚರ್ಚೆನ ಮಾಡ್ತಾ ಇದ್ವಿ. ನಮ್ಮ ಕಾಲರ್ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನೀವು ಕೂಡ ನಿಮಗೆ ಏನಾದರೂ ಸಂದೇಹ ಅಥವಾ ನಿಮ್ಮ ಪ್ರಶ್ನೆಗಳನ್ನು ನಮ್ಮ ಕೆಳ ಬಂದಂತಹ ಸ್ಕ್ರೀನ್ಗೆ ಬಂದಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೋದು. ಒಂದು ಕಾಲರ್ ಹೇಳ್ತಾರೆ, ಇದು ಸಾಮಾನ್ಯ ವಿಷಯ, ಬಹುಶಃ ಉದ್ಯಮಿಗಳಿಗೆ ಹೊರತಾದಂತಹ ವಿಷಯ. ಎಲ್ಲೋ ಒಂದು ಕಡೆ ಬ್ಯಾಂಕ್ಗಳು ಟ್ರಸ್ಟಿಗೆ ಕೊಡುವಂತಹ ಗೌರವ, ಇನ್ವೆಸ್ಟ್ಮೆಂಟ್ಸಿಗೆ ಕೊಡುವಂತಹ ಗೌರವ, ಆತ ಸಾಲ ಕೇಳಲಿಕ್ಕೆ ಹೋದಾಗ ಅವನಿಗೆ ಕೊಡೋದಿಲ್ಲ. ಅದರಲ್ಲೂ ಕೂಡ ಮರುಪಾವತಿಯ ವೇಳೆ ಬಹಳ ಒಂದು ರೀತಿಯಾಗಿ ಕಟುವಾಗಿ ಮಾತನಾಡುವಂಥದ್ದು, ಈ ಮಂತ್ ಒಳಗೆ ಕಟ್ಟಲೇಬೇಕು ಅಥವಾ ನಿನ್ನ ಒಂದು ನೋಟಿಸ್ಗಳನ್ನು ಕಳಿಸುವಂಥದ್ದು, ಈ ರೀತಿಯಾಗಿ ಯಾಕೆ ಬ್ಯಾಂಕ್ ವರ್ತಿಸ್ತದೆ ಅನ್ನುವಂಥದ್ದು. ಇಟ್ ಡಿಪೆಂಡ್ಸ್ ಇದು ಜನರಲೈಸ್ ಮಾಡುವಂಥದ್ದು ಸರಿಯಲ್ಲ ಮೇಡಮ್. ಯಾಕಂತ ಹೇಳಿದ್ರೆ, ಯಾವ ಅಧಿಕಾರಿ ಇರ್ತಾನೆ ಆ ಅಧಿಕಾರಿಯ ಸೌಜನ್ಯದ ಮೇಲೆ ಎಲ್ಲವೂ ಆಗುತ್ತೆ. ಈಗ ಸರ್ಕಾರದ ಯಾವುದೇ ಗೌರ್ಮೆಂಟ್ ಆಫೀಸಸ್ಗೆ ಹೋದ್ರು ಹಾಗೆ ಅಲ್ವಾ. ಈಗ ಯಾವ್ದಾದ್ರು ಒಳ್ಳೆ ಅಧಿಕಾರಿ ಇದ್ರೆ ಒಳ್ಳೆ ಚಂದ ಮಾಡಿ ಮಾತಾಡ್ತಾನೆ, ಕನ್ವಿನ್ಸ್ ಮಾಡ್ತಾರೆ, ಅವನಿಗೊಂದು ಕನ್ವಿನ್ಸಿಂಗ್ ಕೆಪಾಸಿಟಿ ಇರುತ್ತೆ. ಕೆಲವರಿಗೆ ಕನ್ವಿನ್ಸಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಕೆಲವರು ಶಾರ್ಟ್ ಟೆಂಪರ್ ಇರ್ತಾರೆ, ಕೋಪ ಎಲ್ಲ ಬೇಗ ಬರ್ತದೆ. ಕೆಲವರು ಅಧಿಕಾರಿಗಳಿಗೆ ಎದುರು ನಾವು ಪ್ರಶ್ನೆ ಮಾಡಬಾರ್ದು, ಪ್ರಶ್ನೆ ಮಾಡಿದ ಕೂಡಲೇ ಸಿಟ್ಟು ಬರ್ತದೆ. ಹೀಗೆಲ್ಲ ಇರ್ತದೆ. ನಮ್ಮನ್ನವಾರು ಜನ ಇರ್ತಾರೆ, ಎಲ್ಲರೂ ಒಂದೇ ಲೆಕ್ಕ ಇರಲ್ಲ. ಆದರೆ ಓವರ್ ಆಲ್ ಬ್ಯಾಂಕಿಂಗ್ ಸರ್ವಿಸಸ್ ನಾನು ನೋಡಿದ ಪ್ರಕಾರ ಎಲ್ಲೂ ಹೋದ್ರೂ ಸಮೇತ ಇಂಥದ್ದು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ನನಗೆ.
ನೀವು ಹೇಳಿದ ಹಾಗೆ ಎಲ್ಲ ಇರ್ಬೋದು, ಕೆಲವು ಎಕ್ಸೆಪ್ಷನ್ಸ್ ಇರ್ಬೋದು, ಎಲ್ಲವೂ ಕಾಮನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಘಟನೆಗಳಾದಾಗ ಎಲ್ಲೋ ಒಂದು ಕಡೆ ಬ್ಯಾಂಕ್ ಸಾಮಾನ್ಯ ಜನರ ಜೊತೆ ನಂಬಿಕೆ ಕಳೆದುಕೊಳ್ತಾ ಇದೆ. ಬಹುಶಃ ಸಾಮಾನ್ಯ ಜನರಿಗೆ ಪದೇ ಪದೇ ಹುಟ್ಟಂತಹ ಪ್ರಶ್ನೆ ಏನಂದ್ರೆ, ನಮ್ಮ ಹಣಕ್ಕೆ ರಕ್ಷಣೆ ಇಲ್ವಾ, ಎಲ್ಲಾದ್ರೂ ನಮ್ಮ ಹಣ ಈ ಬ್ಯಾಂಕ್ ಮುಚ್ಚೋದ್ರೆ ನಾವಿಟ್ಟ ಹಣ, ನಾವಿಟ್ಟಂತಹ ಒಂದು ಎಸೆಟ್ಸ್ಗಳಿಗೆ ಏನು ವ್ಯಾಲ್ಯೂ, ನಾವು ಎಲ್ಲೋ ಒಂದು ಕಡೆ ಹಣವನ್ನು ಕಳೆದುಕೊಳ್ತಾ ಇದ್ದೇವೆ, ಬ್ಯಾಂಕ್ಗಳು ಬೇಜವಾಬ್ದಾರಿ ನೀತಿಯನ್ನು ವರ್ತಿಸ್ತಾ ಇದೆ ಅನ್ನುವಂಥದ್ದು ಜನರ ಆಕ್ಷೇಪ. ಖಂಡಿತವಾಗಿ ಮೇಡಮ್, ಜನರ ಆಕ್ಷೇಪ ಮಾಡೋದು ಸರಿಯೇ. ಈಗ ನಾನು ಬ್ಯಾಂಕಲ್ಲಿ ಇಟ್ಟ ದುಡ್ಡಿಗೆ ನನ್ನ ದುಡ್ಡು ಎಲ್ಲೋ ಯಾರೋ ಒಂದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೂ ಹೆದರಿಕೆ ಆಗುತ್ತೆ. ನಾನೀಗ ಒಂದು 10 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಡೆಪಾಸಿಟ್ ಇದ್ರೆ ನಾಳೆ ಎಲ್ಲಾದ್ರೂ ಬ್ಯಾಂಕ್ ಮುಳುಗಿ ಹೋದ್ರೆ ನನಗೆ 10 ಲಕ್ಷ ರೂಪಾಯಿ ವಾಪಸ್ ಬರುತ್ತಾ ಎಂಬ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡುತ್ತೆ. ಸೊ ಆಸ್ ಎ ಕಾಮನ್ ಮ್ಯಾನ್ ನಾವು ಹೇಳೋದು ಸರಿ. ಈ ನಾವು ನಮ್ಮ ಸಿಸ್ಟಮ್ನಲ್ಲಿ ವಾಚ್ ಡಾಗ್ ಅಂತ ಹೇಳ್ತೇವೆ. ಈ ವಾಚ್ ಡಾಗ್ ಸಿಸ್ಟಮ್ ಎಲ್ಲಿಯೋ ಒಂದು ಕಡೆ ಫೇಲಿಯರ್ ಆದಾಗ, ಅಥವಾ ಈ ಗುಡ್ ಫೇತ್, ಈಗ ಕೆಲವೆಲ್ಲ ಹೆಚ್ಚಾದದು ಬಿಸ್ನೆಸ್ನಲ್ಲಿ ಏನಾಗುತ್ತೆ ಅಂತೇಳಿ ಇನ್ ಗುಡ್ ಫೇತ್ ಬಾಯಿ ಮಾತಿನಲ್ಲಿ ನಡೀತಾ ಇರ್ತದೆ. ಇದು ಎಷ್ಟೋ ವರ್ಷಾನುಗಟ್ಟಲೆ ನಡೀತಾ ಇರ್ತದೆ, ಒಂದು ದಿವಸ ಫೇಲಿಯರ್ ಆಗಿರೋದಿಲ್ಲ. ಎಲ್ಲೋ ಒಂದು ಕಡೆ ಫೇಲಿಯರ್ ಆದಾಗ ಅದೊಂದು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ತದೆ. ಪ್ರತಿಯೊಂದು ಕೇಸ್ನಲ್ಲಿ ಸಹ ಹಾಗೆ ಆಗುತ್ತೆ. ಇನ್ ಗುಡ್ ಫೇತ್ ನಲ್ಲಿ ಎಲ್ಲಿ ನಡೀತದೆ, ಆ ಗುಡ್ ಫೇತ್ ಎಲ್ಲಿ ಫೇಲ್ ಆಗ್ತದೆ ಅಲ್ಲಿ ದೊಡ್ಡ ಪೆಟ್ಟು ತಿಂತೇವೆ. ಇಂತಹ ಒಂದು ಸಾಲಗಳನ್ನು ನೀಡಿದಾಗ ವಸೂಲಿ ಅನ್ನುವಂಥದ್ದು ಯಾರ ತಲೆಗೆ ಬರ್ತದೆ? ವಸೂಲಿ ಎಂಬುದು ಆ ಪರ್ಟಿಕ್ಯುಲರ್ ಬ್ರಾಂಚಿಗೆ ಬರುತ್ತೆ. ಯಾರು ಅದನ್ನು ಸ್ಯಾಂಕ್ಷನ್ ಮಾಡಿರ್ತಾರೆ ಅಥವಾ ಇಂಪ್ಲಿಮೆಂಟ್ ಮಾಡಿರೋ ಬ್ರಾಂಚಿಗೆ ಬರುತ್ತೆ. ಸಾಲ ಮಂಜೂರು ಮಾಡೋದು ಹೆಡ್ ಆಫೀಸ್ ಆದ್ರೂ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬ್ರಾಂಚ್ ಲೆವೆಲ್ನಲ್ಲಿ ಆ ಬ್ರಾಂಚ್ ಮ್ಯಾನೇಜರಿಗೆ ಬರುತ್ತೆ. ಬ್ರಾಂಚ್ ಮ್ಯಾನೇಜರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಯಾವ ರೀತಿ ಅವ್ರ ಹತ್ರ ವಸೂಲಿ ಮಾಡಬೇಕು, ತಿಂಗಳಿಗೆ ಯಾವ ಇನ್ಸ್ಟಾಲ್ಮೆಂಟ್ ಎಷ್ಟು ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಅದಕ್ಕೆ ಸೆಕ್ಯೂರಿಟಿ ಏನು, ಯಾವ ಟೈಮ್ನಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು, ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಅದನ್ನು ಪಾಲನೆ ಮಾಡಿಕೊಂಡು ಬ್ಯಾಂಕ್ ಮ್ಯಾನೇಜರ್, ಯಾವ ಕನ್ಸರ್ನ್ ಬ್ಯಾಂಕ್ ಮ್ಯಾನೇಜರೋ, ಸೀನಿಯರ್ ಮ್ಯಾನೇಜರೋ ಅಥವಾ AGM ಕಂಟ್ರೋಲ್ಡ್ ಬ್ರಾಂಚೋ ಕ್ಯಾಟಗರಿ ವೈಸ್ ಇರುತ್ತೆ, ಅವ್ರು ನೋಡ್ಬೇಕಾಗತ್ತೆ. ಈಗ ವಿದೇಶದಲ್ಲಿ ಕೆಲವೊಂದು ಆಸ್ತಿಗಳಿದ್ರೆ ಆ ಒಂದು ವಿದೇಶದ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡುವಂತಹ ಹಕ್ಕು ಬ್ಯಾಂಕಿಗೆ ಇರೋದಿಲ್ವಾ? ಬ್ಯಾಂಕ್ಗಳಿಗೆ ವಿದೇಶದ ಆಸ್ತಿಯನ್ನು ಸೆಕ್ಯೂರಿಟಿ ಆಗಿ ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಅನ್ಲೆಸ್ ಅದರ್ವೈಸ್ ವಿದೇಶದ ಮೂಲದಲ್ಲಿ ವಿದೇಶದಲ್ಲೇ ಸಾಲ ಕೊಟ್ಟಿದ್ದಿದ್ರೆ. ಈಗ ಉದಾಹರಣೆಗೆ ಉಡುಪಿಯಲ್ಲಿ ನಾನು ಕೆನರಾ ಬ್ಯಾಂಕ್ನಲ್ಲಿ ಸಾಲ ತಗೊಂಡೆ ಅಂತ ತೆಗೆದುಕೊಳ್ಳೋ ಉದಾಹರಣೆಗೆ, ಕೆನರಾ ಬ್ಯಾಂಕಿನವರು ನನಗೆ ಭಾರತ ದೇಶದಲ್ಲಿ ಅಥವಾ ಇಲ್ಲಿ ನನ್ನ ಉಡುಪಿಯಲ್ಲಿರುವ ಆಸ್ತಿಯನ್ನೇ ಕೇಳ್ತಾರೆ. ಅದು ಸಹ ಅವರು ಬೊಂಬಾಯಲ್ಲಿ ಒಂದು ಆಸ್ತಿ ಉಂಟು, ನನಗೆ ಇಲ್ಲಿ ಸಾಲ ಕೊಡಿ ಅಂತ ಹೇಳಿದ್ರೆ ಅವ್ರು ಕೇಳಿದ್ರು ನೀವು ಬೊಂಬಾಯಿ ಬ್ರಾಂಚಿಗೆ ಹೋಗಿ ಅಂತ ಹೇಳ್ತಾರೆ. ಇಷ್ಟೊಂದು ಕಟ್ಟುನಿಟ್ಟಿನ ನಿಯಮಗಳಿದ್ದಾವೆ. ಮತ್ತೆ ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಕೊಡ್ತಾರೆ. ಈಗ ಉದಾಹರಣೆಗೆ ನಂದೊಂದು ಕೆನರಾ ಬ್ಯಾಂಕ್ನವ್ರಿಗೆ ಹೇಳ್ತೇನೆ ನಾನು, ಸರ್ ನಂದು ಬೊಂಬಾಯಲ್ಲಿ ಒಂದು ಫ್ಲಾಟ್ ಇದೆ, ಅದ್ರ ಮೇಲೆ ನನಗೆ ಲೋನ್ ಕೊಡಿ ಅಂತ ಹೇಳ್ಕೊಂಡು, ಆಗ ಅವರು ಬೊಂಬಾಯಿ ಕೆನರಾ ಬ್ಯಾಂಕಿನವ್ರಿಗೆ ಹೇಳಿ ಆ ಬೊಂಬಾಯಿ ಕೆನರಾ ಬ್ಯಾಂಕಿನವರು ಅವ್ರದ್ದು ಡ್ಯೂ ಡೆಲಿಜೆನ್ಸ್ ಅಂತ ಹೇಳ್ತಾರೆ. ಈ ಡ್ಯೂ ಡೆಲಿಜೆನ್ಸ್ ಅನ್ನು ಮಾಡಿಕೊಂಡು ಅಲ್ಲಿಂದ ಇವರಿಗೆ ರಿಪೋರ್ಟ್ ಕಳಿಸಬೇಕು. ಅದರ ನಂತರ ಮಾರ್ಗೇಜ್ ಫಾರ್ಮ್ಯಾಲಿಟಿ ನಡೀತದೆ. ಇದೆಲ್ಲವೂ ಸರಿಯಕಟ್ಟಾಗಿ ಅಚ್ಚುಕಟ್ಟಾಗಿ ಇದ್ರೆ ಮಾತ್ರ ಕೆನರಾ ಬ್ಯಾಂಕ್ ಉಡುಪಿಯವರು ನನಗೆ ಲೋನ್ ಕೊಡ್ತಾರೆ, ಇಲ್ಲದಿರು ಕೊಡೋದಿಲ್ಲ. ಈ ರೀತಿ ಒಂದು ಕಟ್ಟುನಿಟ್ಟಿನ ನಿಯಮಗಳಿದಾವೆ. ಈಗ ಬ್ಯಾಂಕ್ ಅನ್ನುವಂಥದ್ದು ಅಸೆಟ್ನ ಆಧಾರದ ಮೇಲೆ ನಮ್ಮಲ್ಲಿರುವಂತಹ ಆಸ್ತಿ ಅಥವಾ ನಮ್ಮಲ್ಲಿರುವಂತಹ ಒಂದು ಅಸೆಟ್ಸ್ ಯಾವ ರೀತಿ ರಿಕವರ್ ಮಾಡಬೇಕು ಅನ್ನುವಂಥದ್ದನ್ನು ಪರಿಗಣಿಸಿನೇ ಲೋನ್ ಕೊಡ್ತದ, ಅಥವಾ ಯಾರ್ದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಇಷ್ಟು ಆಸ್ತಿ ಉಂಟು ಅಂದ ತಕ್ಷಣ ಮಾತ್ರ ಬ್ಯಾಂಕ್ ಲೋನ್ ಕೊಡ್ತದ, ಅಥವಾ ಯಾವುದಾದ್ರೂ ಒಂದು ಇಷ್ಟು ಅಂದರೆ ಇಂತಿಷ್ಟು ಪರ್ಟಿಕ್ಯುಲರ್ ಆದಂತಹ ಅಮೌಂಟ್ಸ್ ಅಥವಾ ಪರ್ಟಿಕ್ಯುಲರ್ ಆದಂತಹ ಒಂದು ಪರ್ಸೆಂಟೇಜ್ ಮೇಲೆ ಆಧಾರದ ಮೇಲೆ ಲೋನ್ ಕೊಡುವಂಥದ್ದು? ಬಟ್ ಬ್ಯಾಂಕಿನವರು ಯಾವಾಗಲೂ ಸಾಲ ಕೊಡುವಾಗ ಮೊದಲನೇದಾಗಿ ನೋಡೋದು ನಿಮ್ಮ ಅಸೆಟ್ ಅಲ್ಲ, ಪರ್ಪಸ್. ಕೆಲವು ಕೆಟಗರಿಯಲ್ಲಿ ಹೆಚ್ಚಾದ ಒಂದು ಸ್ಮಾಲ್ ಪರ್ಸೆಂಟೇಜ್ ಪರ್ಪಸ್ ನೋಡದೆ ಕೊಡ್ತಾರೆ, ಸೆಕ್ಯೂರಿಟಿ ಬೇಸಿಸ್ ಮೇಲೆ ಮಾತ್ರ ಕೊಡ್ತಾರೆ. ಸೆಕ್ಯೂರಿಟಿ ಇದ್ರೆ ಸಾಕು, ನೀವು ಯಾವುದಕ್ಕೂ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಬ್ಯಾಂಕಿನ ಟೋಟಲ್ ಲೋನಿನ ಮೇಲೆ ಇಂತಿಷ್ಟೇ ಪರ್ಸೆಂಟೇಜ್ ಇಂಥ ವ್ಯವಸ್ಥೆಗೆ ಕೊಡಬೇಕು ಅಂತ ಇದೆ. ಅಗ್ರಿಕಲ್ಚರ್ಗೆ ಎಷ್ಟು ಕೊಡಬೇಕು, ಪ್ರಯಾರಿಟಿ ಸೆಕ್ಟರ್ಗೆ ಎಷ್ಟು ಕೊಡಬೇಕು, ಹೌಸಿಂಗಿಗೆ ಎಷ್ಟು ಕೊಡಬೇಕು, ಎಲ್ಲವನ್ನೂ ಹೌಸಿಂಗಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಎಲ್ಲವನ್ನೂ ರಿಯಲ್ ಎಸ್ಟೇಟಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಪರ್ಪಸ್ ವೈಸ್ ಕೊಡ್ತಾರೆ. ಈ ಪರ್ಪಸ್ ವೈಸ್ ಕೊಡುವಾಗ ಸೆಕ್ಯೂರಿಟಿ ಎಂಬುದೇ ಮೇಜರ್ ಆಗ್ತದೆ, ಮೇನ್. ಆದರೆ ಸೆಕ್ಯೂರಿಟಿ ಇಲ್ಲದ ಕಡೆಗಳಲ್ಲಿ ಕ್ಲೀನ್ ಲೋನ್ ಅಂತ ಕೊಡ್ತಾರೆ. ಆ ಕ್ಲೀನ್ ಲೋನ್ ಕೊಡುವಾಗ ಅದಕ್ಕೆ ಅವರ ಒಂದು ಮಾನದಂಡ ಇದೆ. ಉದಾಹರಣೆಗೆ ಈಗ ನಾನೊಬ್ಬ ಸ್ಯಾಲರಿ ಎಂಪ್ಲಾಯ್ ಅಂತ ತಿಳ್ಕೊಳ್ಳೋ. ಈಗ KMC ಒಬ್ಬರು ಸ್ಯಾಲರಿ ಎಂಪ್ಲಾಯ್ ಇದ್ದಾರೆ, ಅವ್ರಿಗೆ ತಿಂಗಳಿಗೆ ಒಂದು 30,000 ರೂಪಾಯಿ ಸಂಬಳ ಬರುತ್ತೆ, ಅವ್ರದ್ದು ಬೇರೆ ಏನೂ ಆಸ್ತಿ ಇಲ್ಲ, ಅವ್ರಿಗೆ ಅರ್ಜೆಂಟ್ ದುಡ್ಡು ಬೇಕು, ಮೆಡಿಕಲ್ ಬಿಲ್ ಕೊಡ್ಲಿಕ್ಕೆ ಒಂದು 1 ಲಕ್ಷ ರೂಪಾಯಿ ಬೇಕು. ಅವ್ರಿಗೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಬಂದು ನನಗೆ 30,000 ರೂಪಾಯಿ ಸಂಬಳ ಸಿಗುತ್ತೆ ಸರ್, ನನಗೆ 1 ಲಕ್ಷ ರೂಪಾಯಿ ನನ್ನ ಮಗನ ಹೆಲ್ತಿಗೆ ನಾನು KMCಗೆ ದುಡ್ಡು ಕಟ್ಟಲಿಕ್ಕೆ ಉಂಟು, ನನಗೊಂದು ಸಾಲ ಕೊಡಿ ಅಂತ. ಆಗ ಬ್ಯಾಂಕ್ ಮ್ಯಾನೇಜರ್ ಅದನ್ನು ಕನ್ಸಿಡರ್ ಮಾಡ್ಬೋದು. ಅವರಿಗೆ ರಿಪೇಮೆಂಟ್ ಕೆಪಾಸಿಟಿ ನೋಡ್ತಾರೆ. ಅವ್ರ ಎಂಪ್ಲಾಯರ್ ಇಂದ ಹೇಳ್ತಾರೆ, ಇವರ ಸ್ಯಾಲರಿಯಿಂದ ಪ್ರತಿ ತಿಂಗಳು ನಾನು ಇನ್ಸ್ಟಾಲ್ಮೆಂಟ್ ನಿಮಗೆ 1,10,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ತೆಗೆದು ನಾನು ಕೊಡ್ತೇನೆ, ಇಲ್ಲದೇ ನಾನು ಜವಾಬ್ದಾರಿ ಅಂತ ಹೇಳ್ಕೊಂಡು ಎಂಪ್ಲಾಯರ್ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ.
ಆ ಎಂಪ್ಲಾಯರ್ನ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ಬ್ಯಾಂಕಿನವರು ಕೊಡ್ತಾರೆ. ಅದಕ್ಕೆ ಕ್ಲೀನ್ ಲೋನ್ ಅಂತ ಹೇಳ್ತಾರೆ. ಆ ಕ್ಲೀನ್ ಲೋನ್ ಕೊಡುವಾಗ ಸಮೇತ, ಅನ್ಸೆಕ್ಯೂರ್ಡ್ ಲೋನ್ ಕೊಡುವಾಗ ಸಮೇತ ಅವರು ಕೆಲವು ಮಾನದಂಡಗಳನ್ನು ಪಾಲನೆ ಮಾಡ್ತಾರೆ. ಸೊ ಆ ಬೇಸಿಸ್ ಮೇಲೆ ಕೊಡ್ತಾರೆ. ಈ ರೀತಿ ಬ್ಯಾಂಕಿಂಗ್ ಬಿಸ್ನೆಸ್ ಎಂಬುದು ಒಂದು ಸ್ವಲ್ಪ ಪರ್ಸೆಂಟೇಜ್ ಆಫ್ ಅಲ್ಲಿ ಡೌಟ್ಫುಲ್ ಡೆಟ್ಸ್ಗಳು ಇರ್ತವೆ. ಇದು ಏನು ಹೇಳ್ತಾರೆ, ಬಿಸ್ನೆಸ್ನಲ್ಲಿರುವಂಥ ಒಂದು ಬಿಸ್ನೆಸ್ ರಿಸ್ಕ್ ಅಂತ ಹೇಳ್ತೇವೆ. ಬಿಸ್ನೆಸ್ನಲ್ಲಿರುವಂಥ ರಿಸ್ಕ್ಗಳು ಈ ರೀತಿ ಇರ್ತವೆ, ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಇರ್ತವೆ. ಆ ಪರ್ಸೆಂಟೇಜ್ ಜಾಸ್ತಿ ಆದ ಕೂಡಲೇ ಇಟ್ ಈಸ್ ಅಲಾರ್ಮಿಂಗ್ ಯಾವಾಗಲೂ. ಎಸ್, ಈಗ ಪಾಸ್ಪೋರ್ಟ್ ಅಂತ ಬರ್ತದೆ. ಬಹುಶಃ ಉದ್ಯಮಿಗಳು ತಮ್ಮದೇ ಆದಂತಹ ಸ್ವಂತ ವಿಮಾನಗಳನ್ನು ಹೊಂದಿರುವಂತಹ ಹಲವಾರು ಉದಾಹರಣೆಗಳಿದೆ. ಇಂತಹ ಒಂದು ಲೋನ್ಸ್ಗಳನ್ನು ಪಡೆದು ಪಂಗನಾಮ ಹಾಕುವಂಥ ಚಾನ್ಸಸ್ಗಳಿದ್ದಾಗ ಅವರು ಕಟ್ಟದೇ ಇದ್ದಂತಹ ಒಂದು ಸಿಚುವೇಶನ್ಸ್ನಲ್ಲಿ ಅವರ ಒಂದು ಪಾಸ್ಪೋರ್ಟನ್ನು ಬ್ಯಾಂಕ್ಗಳು ಹಿಡಿದಿಟ್ಟುಕೊಳ್ಳುವಂತಹದ್ದು ಏನಾದರೂ ಒಂದು ರೈಟ್ಸ್ ಇದೆಯಾ? ಇಲ್ಲ, ಬ್ಯಾಂಕ್ಗಳಿಗೆ ಆಸ್ ಪರ್ ಪ್ರೆಸೆಂಟ್ ಲಾ ಇಲ್ಲ. ಇದರ ಬಗ್ಗೆ ಗಂಭೀರ ಚಿಂತನೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಈ ಕಾನೂನಿನ ಒಂದು ಸಣ್ಣ ಲೂಪೋಲ್, ನಾನು ಆಗ ಹೇಳಿದ ಹಾಗೆ ಕಾನೂನಿನ ಲೂಪೋಲ್ ಅಡ್ವಾಂಟೇಜ್ ತಗೊಂಡು ಡಿಲೇ, ರೆಡ್ ಟ್ಯಾಪಿಸಮ್ ಅಂತ ಹೇಳ್ತಾರೆ, ತಡವಾಗಿ ಇಂಪ್ಲಿಮೆಂಟೇಷನ್ ಆಗುವಂಥದ್ದು ಏನಿದೆ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ, ಆ ತಡವಾಗಿ ಇಂಪ್ಲಿಮೆಂಟೇಷನ್ ಆಗುವಾಗ ಆ ಮಧ್ಯದ ಆ ಟೈಮ್ ಗ್ಯಾಪ್ನಲ್ಲಿ ಇದೆಲ್ಲ ನಡೀತದೆ. ಅಷ್ಟೊಳಗೆ ಪರಾರಿ ಆಗುವುದಾಗ್ಲಿ, ಅಡಗಿಸಿ ಕೂತ್ಕೊಳ್ಳುವಂಥದ್ದಾಗಲಿ, ಇದೆಲ್ಲ ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಎಂಥದ್ದು ಕಾನೂನನ್ನು ಇಂಪ್ಲಿಮೆಂಟ್ ಮಾಡುವ ಒಂದು ಕ್ರೈಮ್ ಆಗುತ್ತೆ, ಕಾನೂನು ಇಂಪ್ಲಿಮೆಂಟ್ ಆಗುತ್ತೆ. ಆ ಕಾನೂನು ಇಂಪ್ಲಿಮೆಂಟ್ ಆಗುವಂಥದ್ದು ಮತ್ತು ಕ್ರೈಮ್ ಆಗುವ ಮಧ್ಯದ ಒಂದು ಸಮಯಾವಕಾಶ ಏನಿದೆ ಅದರದ್ದು ಅಡ್ವಾಂಟೇಜ್ ತಗೊಳ್ತಾರೆ. ಈಗ ಬಹುಕೋಟಿ ಉದ್ಯಮಿಗಳೇ ಇಂತಹದ್ದು ಮಾಡಿರುವಂಥದ್ದು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಸೊ ಅವರ ಕೈಗಳಿಗೆ ಸಾವಿರಾರು ಲಕ್ಷಗಟ್ಟಲೆ ಮಂದಿ ಕೈಗಳಿಗೆ ಕೆಲಸಕ್ಕಿರ್ತಾರೆ. ಸೊ ಆ ಒಂದು ಕಂಪನಿಗಳು ಮುಚ್ಚಿದಾಗ ಆ ಎಂಪ್ಲಾಯೀಸ್ಗಳ ಹೊಣೆ ಯಾರು? ಅಥವಾ ಅವರಿಗೆ ಯಾವುದೇ ರೀತಿಯಾದಂತಹ ಸ್ಯಾಲರಿ ಪೇಮೆಂಟ್ಸ್ಗಳು ಆಗೋದಿಲ್ಲ. ಆಗ ಆ ಒಂದು ಅಸೆಟ್ಸ್ಗಳನ್ನು ಮಾರಿದಂತಹ ಭಾಗದಲ್ಲಿ ಎಂಪ್ಲಾಯೀಸ್ಗಳ ಪೇಮೆಂಟ್ಸ್ ಆಗ್ತದಾ? ಅಥವಾ ಇದಕ್ಕೂ ಬ್ಯಾಂಕಿಗೆ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ವಾ? ಎಂಪ್ಲಾಯೀಸ್ಗಳಲ್ಲಿ ಪ್ರಾವಿಡೆಂಟ್ ಫಂಡ್ ಅಂತ ಒಂದಿರುತ್ತೆ. ಪ್ರತಿ ತಿಂಗಳು ಅದರಿಂದ ಒಂದು ಎಂಪ್ಲಾಯಿ ಇಬ್ಬರು ಒಟ್ಟು ಮಾಡಿಕೊಂಡು ಒಂದು ಫಂಡ್ ಕ್ರಿಯೇಟ್ ಮಾಡ್ತಾರೆ. ಇಷ್ಟರವರೆಗೆ ಅದರ ಮೇಲೆ ಯಾರಿಗೂ ಹಕ್ಕು ಸ್ಥಾಪನೆ ಒಂದು ಇದಿರಲಿಲ್ಲ. ಅದರಿಂದ ಅದೊಂದು ಸೇಫ್ ಆಗಿರ್ತಿತ್ತು. ಈಗ ಒಂದು ಕಾನೂನು ಪ್ರಪೋಸ್ ಆಗ್ತಾ ಇದೆ, ಅದರಿಂದ ಯಾವ ರೀತಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಉಂಟಂತ ಗೊತ್ತಿಲ್ಲ. ಲೇಬರ್ ಲಾ ಇದರ ಪ್ರಕಾರ ಫಸ್ಟ್ ಚಾರ್ಜ್, ಯಾವುದೇ ಒಂದು ಅಸೆಟ್ ಅನ್ನು ಬರ್ಖಾಸ್ತ್ ಮಾಡುವಾಗ ಅದ್ರಲ್ಲಿ ಫಸ್ಟ್ ಚಾರ್ಜ್, ಸೆಕೆಂಡ್ ಚಾರ್ಜ್, ಥರ್ಡ್ ಚಾರ್ಜ್ ಹೀಗಿರುತ್ತೆ. ಎಂಪ್ಲಾಯೀಸ್ ಡ್ಯೂಸಿಗೆ ಯಾವಾಗಲೂ ಫಸ್ಟ್ ಚಾರ್ಜ್ ಇರುತ್ತೆ. ಸಂಬಳ ಯಾರು ಅವನ ಒಂದು ಅನ್ನದಾತ, ಅವನ ಹೊಟ್ಟೆಪಾಡಿಗಾಗಿ ಅವನು ಕೆಲಸಕ್ಕೆ ಬಂದಿರ್ತಾನೆ, ಅವನಿಗೆ ಸಂಬಳ ಕೊಡೋದ್ರಲ್ಲಿ ಡಿಲೇ ಆದರೆ ಅಥವಾ ಆಗದೇ ಇದ್ದಾಗ ಫಸ್ಟ್ ಪ್ರಿಫರೆನ್ಸ್ ಲೇಬರರ್ಸ್ಗೆ ಹೋಗುತ್ತೆ, ವೇಜಿಗೆ ಹೋಗುತ್ತೆ. ನೀರವ್ ಮೋದಿ ಪ್ರಕರಣದಲ್ಲಿ ಸಿಬಿಐ ತನಿಖೆ ಅನ್ನುವಂಥದ್ದು, ತನಿಖೆಯನ್ನು ಗೊಳಿಸಬೇಕು ಅನ್ನುವಂಥದ್ದು ಬ್ಯಾಂಕ್ ಬಹಳ ತಡವಾಗಿ ಕೊಟ್ಟಿದೆ ನೋಟಿಸ್ ಸಿಬಿಐಗೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಅದು ಬೆಳಕಿಗೆ ಬಂದ ಕೂಡಲೇ ಅವರು ಕೊಟ್ಟಿದ್ದಾರೆ. ಅವರ ವಿಸಿಲ್ ಬ್ಲೋಯಿಂಗ್ ಸಿಸ್ಟಮ್ನಲ್ಲಿ ಅದು ಬ್ಯಾಂಕಿನವರೇ ಅವರಾಗಿ ಸುವಮೋಟೋ ಅಂತ ಹೇಳ್ತೇವೆ, ಅವರಾಗಿ ಅದನ್ನು ಕೊಟ್ಟದ್ದು ವಿನಃ ಬೇರೆ ರಿಸರ್ವ್ ಬ್ಯಾಂಕಿನವರು ಕಂಪ್ಲೇಂಟ್ ಮಾಡಿ ಅಥವಾ ಬೇರೆ ಯಾರು ಇದು ಮಾಡಿಕೊಂಡು ಕೊಟ್ಟದಲ್ಲ. ಸ್ವಂತ ಇದರಲ್ಲಿ ಅವರು ಈ ಪ್ರಕರಣವನ್ನು ಬೆಳಕಿಗೆ ತಂದರು, ಸರ್ಕಾರದ ಬೆಳಕಿಗೆ ತಂದರು. ಈ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ ಏನು ನೀರವ್ ಮೋದಿ ಪ್ರಕರಣ ಆಗಿರ್ಬೋದು ಅಥವಾ ಮಲ್ಯರವರ ಪ್ರಕರಣ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಬ್ಯಾಂಕ್ ಅಧಿಕಾರಿಗಳೇ ಇದರ ಕೈವಾಡ ಇದೆ, ಬ್ಯಾಂಕ್ ಅಧಿಕಾರಿಗಳೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು, ಅವರ ಮೇಲೂ ಕೂಡ FIR ಅನ್ನುವಂಥದ್ದು ದಾಖಲಾಗಿದೆ, ಆರೋಪಿಗಳು ಅನ್ನುವಂಥದ್ದು ಪರಿಗಣಿಸಲಾಗಿದೆ. ಎಲ್ಲಾದರೂ ಒಂದು ಕಡೆ ಈ ರೀತಿ ಇರ್ತದ? ಎಲ್ಲೋ ಒಂದು ಕಡೆ ಒಳ ರಾಜಕೀಯದಲ್ಲಿ ಲೋನ್ ಕೊಡುವಂತಹದ್ದು ಅಥವಾ ಬಹುಶಃ ಹೆಡ್ ಆಫೀಸಿನಲ್ಲೇ ಇಂತಹದೊಂದು ಕ್ರಮಗಳು ತಗೊಳ್ಳುವಂಥದ್ದು ಏನಾದರೂ ಇರ್ತದ? ಇದು ಈ ಇಂಡಿಯನ್ ಸಿಸ್ಟಮ್ನಲ್ಲಿ ಇದೊಂದು ಕಾಮನ್ ಹೇಳ್ಬೋದು. ಹೇಗಂತ ಹೇಳಿದ್ರೆ, ಯಾರೋ ಒಬ್ಬ ರಾಜಕಾರಣಿ ಕೃಪಾ ಕಟಾಕ್ಷದಲ್ಲಿ ಅವರು MD ಆಗಿರ್ತಾರೆ, ಬ್ಯಾಂಕಿನ MD ಆಗಿರ್ತಾರೆ. ಆ MD ಈ ರಾಜಕಾರಣಿ ಅವರು ಹೇಳಿದ ಕೂಡಲೇ ಆ MD ಒಬ್ಲೈಜ್ ಮಾಡಲೇಬೇಕಾಗಿರುತ್ತೆ. ಆ ಒಬ್ಲೈಜ್ ಮಾಡುವಾಗ ಅವರು ಅವರ ಕೆಳಗಿನ ಅಧಿಕಾರಿಗಳಿಗೆ ಹೇಳ್ತಾರೆ, ನೋಡಪ್ಪ ಅದರ ಬಗ್ಗೆ ಒಂದು ಸ್ವಲ್ಪ ಫೇವರಿಟಿಸಮ್ ತೋರಿಸುವ ಅಂತ ಹೇಳ್ಕೊಂಡು. ಇದೆಲ್ಲ ಕೆಲವು ಸಲ ಕೆಲವು ಪ್ರಕರಣಗಳಲ್ಲಿ ನಡೀತಾ ಇರುತ್ತೆ. ಈಗ ಇದೇ 2 ಪ್ರಕರಣಗಳಲ್ಲಿ ನಾವು ನೋಡಿದ್ರೆ, ಕುಲಂಕುಷವಾಗಿ ನೋಡಿದ್ರೆ ಇದೇ ಆದದ್ದು ಪ್ರೂವ್ ಆಗ್ತಾ ಇದೆ. ಹಾಗಾಗಿ 7 ಜನರನ್ನು ಆಲ್ರೆಡಿ ಈಗ ಬ್ಯಾಂಕಿನ ಸೈಡ್ನಿಂದ 7 ಜನರನ್ನು ಆಲ್ರೆಡಿ CBI ಅರೆಸ್ಟ್ ಮಾಡಿ ಆಗಿದೆ ಈಗಾಗಲೇ. ಸೊ ಹೀಗಿರುವಾಗ ಏನು ಪ್ರೈಮಾ ಫೇಶಿ ಎವಿಡೆನ್ಸ್ ಇಲ್ಲದೆ CBI ಅವರು ಸಹ ಅರೆಸ್ಟ್ ಮಾಡಲ್ಲ. ಅದರಿಂದ ಬ್ಯಾಂಕಿನ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ
ಆಗಲಿಲ್ಲ ಅಂತ ಹೇಳುವಂಥದ್ದು ಪ್ರೈಮಾ ಫೇಸಿ ಎಲ್ಲರೂ ಇನ್ವಾಲ್ವ್ ಅಂತ ತಿಳ್ಕೊಂಡು ಪ್ರೂವ್ ಆಗ್ತಾ ಇದೆ. ಎಸ್, ಉದ್ಯಮಿಗಳು ಬಹಳ ಅಂದರೆ ಕಾಡ್ತಾ ಇರುವಂತಹ ಕ್ವಶನ್ಸ್ ಅಂದರೆ ಉದ್ಯಮಿಗಳಿಗೆ ಯಾವ ಆಧಾರದಲ್ಲಿ ಲೋನ್ ಕೊಡ್ತಾರೆ ಬ್ಯಾಂಕ್, ಹಾಗೆ ಇದರ ಪ್ರೊಸೀಜರ್ಸ್ಗಳು ಏನು, ಹಾಗೆಯೇ ಏನು LOU ಅನ್ನುವಂತಹ ಒಂದು ಪ್ರೊಸೀಜರ್ಸ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಪ್ರೊಸೀಜರ್ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಿದ್ರೆ ಏನಾಗ್ತಿರ್ಲಿಲ್ಲ. ಈ ಪ್ರೊಸೀಜರ್ನ ಲೂಪ್ ಹೋಲನ್ನು ಸಹ ಅವರು ಚಂದ ಮಾಡಿ ಇದು ಮಾಡಿದ್ರು. ನೋಡಿ, ಅವರು ಅಬುದಾಬಿಯ ಅಥವಾ ದುಬೈಯಿಂದ ಅವರು ಇಂಪೋರ್ಟ್ ಮಾಡಿದರು. ಆ ಗ್ರೂಪ್ನವರು ಇಂಪೋರ್ಟ್ ಮಾಡಿದಾಗ ಅವರಿಗೆ ದುಡ್ಡು ಕೊಡುವಂಥದ್ದನ್ನು ಬ್ಯಾಂಕಿನವರು ಕೊಟ್ಟರು. ಇವ್ರು ಏನು ಹೇಳಿದರು, ನಾವು ಬೇರೆಯವರಿಗೆ ಕೊಟ್ಟ ದುಡ್ಡು ನಮಗೆ ಬರಲಿಲ್ಲ ಅಂತ ಹೇಳಿ 13 ಕಂಪನಿಗಳ ನಕಲಿ ಕಂಪನಿಗಳು ಅವರು ಕೊಡಲಿಲ್ಲ ಅಂತ ಹೇಳಿಕೊಂಡು ಇವರಿಗೆ ಹೇಳಿದರು. ಸೊ ಅವರಿಗೆ ರಿಕವರಿ ಏನಾಗಬೇಕಿತ್ತು ಆ ಒಂದು ಅಮೌಂಟ್ನಿಂದ, ಆ ರಿಕವರಿ ಆಗಲಿಲ್ಲ ಅಂತ ಬ್ಯಾಂಕಿನವರಿಗೆ ಹೇಳಿದರು. ಹಾಗಾಗಿ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಸೊ ಈ ರೀತಿಯ ಒಂದು ವಿ ಕ್ಯಾನ್ ಸೇ ದಟ್ ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಫ್ರಾಡ್ ಅಂತ ಹೇಳ್ಬೋದು. ಇದೊಂದು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕ್ರೈಮ್ನಲ್ಲಿ ಒಂದು ಹೇಳ್ತಾರೆ ಮೆನ್ಸ್ರಿಯಾ ಅಂತ, ಮಾನಸಿಕ ಒಂದು ಇಂಟೆನ್ಷನ್ಸ್. ಈ ಮೆನ್ಸ್ರಿಯಾ ಎಂಬುದು ಪಂಗನಾಮ ಹಾಕುವಂಥದ್ದೇ ಇತ್ತು ಅಂತ ಒಂದು ಪ್ರಶ್ನೆ ಬರ್ತದೆ. ಮೇಲ್ನೋಟಕ್ಕೆ ಅದು ಹೌದು ಅಂತ ಹೇಳ್ಕೊಂಡು ಕಾಣ್ತಾ ಇದೆ. ಸೊ ಇನ್ನು ಇನ್ವೆಸ್ಟಿಗೇಷನ್ ಆದಾಗ ಇನ್ನೇನು ಹೊಸ ಹೊಸ ವಿಷಯಗಳು ಹೊರಗೆ ಬರ್ತಾವೆ ಗೊತ್ತಿಲ್ಲ. ಆದ್ರೆ ಈಗ ಏನು ಜನರ ಮುಂದೆ ಇದೆ ಅದು ನೋಡುವಾಗ ಇವರಿಗೆ ಖಂಡಿತವಾಗಿಯೂ ಇದನ್ನು ಹಿಡಿಸುವಂತ ಒಂದು ಚಾಣಾಕ್ಷ ನೀತಿಯಲ್ಲಿ ಅವರೊಂದು ಚಂದ ಮಾಡಿ ಒಂದು ಬ್ಯಾಂಕಿನ ದುಡ್ಡನ್ನು ಯಾವ ರೀತಿ ಹೀರಿಕೊಳ್ಬಹುದು ಅಂತ ಆ ರೀತಿ ಮಾಡಿಕೊಂಡಿದ್ದಾರೆ. ಉದ್ಯಮಿಗಳಿಗೆ ಏನು ರಿಪೇಬಲ್ ಅಂದ್ರೆ ಬ್ಯಾಂಕಿಗೆ ಮಾಸಿಕವಾಗಿ ಕಟ್ಟೋದಾ ಅಥವಾ ಇದಕ್ಕೆ ಏನಾದರೂ ಪ್ರೊಸೀಜರ್ಸ್ಗಳಿದೆಯಾ? ಲೋನ್ಸ್ ಅಮೌಂಟ್ ಈ ಲೆಟರ್ ಆಫ್ ಇದರಲ್ಲಿ ಇದು ಇರೋದಿಲ್ಲ ಮೇಡಮ್. ದ ಮೊಮೆಂಟ್ ಅವರಲ್ಲಿ ಪೇಮೆಂಟ್ ಮಾಡಿದ ಕೂಡಲೇ ಇವರಿಗೆ ಅದಕ್ಕೆ ಒಂದು ಬೇರೆ ಒಂದು ವ್ಯವಸ್ಥೆ ಇರುತ್ತೆ. ಓವರ್ ಡ್ರಾಫ್ಟ್ ಫೆಸಿಲಿಟಿ ಮಾಡಿ ಕೊಡ್ತಾರೆ, ಅಥವಾ ಬೇರೆ ಬ್ಯಾಂಕಿನ ಕೆಲವು ಇದರ ಮುಖಾಂತರ ಅವರಿಗೆ ಫೈನಾನ್ಸ್ ಆಗುತ್ತೆ. ಆ ಫೈನಾನ್ಸ್ನಿಂದ ಈ ದುಡ್ಡನ್ನು ಕಟ್ಟಬೇಕು ಅವರು. ಆ ಫೈನಾನ್ಸ್ ತಗೊಳ್ಬೇಕಾದ್ರೆ ಅದಕ್ಕೆ ಮತ್ತೆ ಪುನಃ ಪ್ರೊಸೀಜರ್ಸ್ ಇದೆ. ಉದಾಹರಣೆಗೆ ಅವರಿಗೆ ಒಂದು 100 ಕೋಟಿ LOU ಒಂದು ಅಬ್ಲಿಗೇಷನ್ ಅನ್ನು ಆನರ್ ಮಾಡ್ಲಿಕ್ಕಿದೆ. ಆಗೇನ್ ಮಾಡ್ತಾರೆ, ಅವರು 100 ಕೋಟಿ ಸಾಲ ಕೊಡಬೇಕಾಗತ್ತೆ ODA ಮುಖಾಂತರ. ಯಾಕಂದ್ರೆ ಅವರು ಇಂಪೋರ್ಟ್ ಮಾಡಿದ ಗೂಡ್ಸ್ ಅನ್ನು ಪುನಃ ಎಕ್ಸ್ಪೋರ್ಟ್ ಮಾಡುವವರೆಗೂ ಆ ಒಂದು ಅವಧಿಯಲ್ಲಿ ಅದನ್ನು ಪುನಃ ಎಕ್ಸ್ಪೋರ್ಟ್ ಮಾಡಬೇಕು. ಆ ಒಂದು ಅವಧಿಯಲ್ಲಿ ಏನು ಇವರ ಎಸೆಟ್ ಇರುತ್ತೆ ಆ ಅರೇಂಜ್ಮೆಂಟ್ ಅನ್ನು ಮಾಡಿಕೊಡ್ತಾರೆ. ಇದು ಒಂದು ಇಂಟರ್ನಲ್ ಅರೇಂಜ್ಮೆಂಟ್. ಆ ಅರೇಂಜ್ಮೆಂಟ್ ಮಾಡುವಾಗ ಅದಕ್ಕೆ ಬೇಕಾದ ಸೆಕ್ಯೂರಿಟಿ ಕೊಡಬೇಕಾಗತ್ತೆ. ಆ ಸೆಕ್ಯೂರಿಟಿ ಪ್ರಕಾರ ಒಂದು ಅಮೌಂಟ್ ಅನ್ನು ರೇಸ್ ಮಾಡಿ PNB ಚೈನಾ ಬ್ರಾಂಚಿದ ಏನು ಅಬ್ಲಿಗೇಷನ್ ಕೊಟ್ಟಿದ್ದಾರೆ ಅದನ್ನು ರಿಕವರಿ ಮಾಡಬೇಕಾಗತ್ತೆ. ಅದು ರಿಕವರಿ ಮಾಡಲಿಲ್ಲ. ಹೌದು, ಅದು ಸಾಧಾರಣ 2011 ಇಸ್ವಿಯಿಂದ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ಕೊಂಡು ರಿಪೋರ್ಟ್ ಈಗ ಹೇಳ್ತಾ ಇದೆ. ಅದು ಇನ್ನೂ ಸಹ ಇನ್ವೆಸ್ಟಿಗೇಷನ್ ಆದಾಗ ಏನಾಗುತ್ತೆ ಅಂತ ನೋಡಬೇಕು. ಬ್ಯಾಂಕ್ ದಿವಾಳಿ ಆಗುದು ಅಂತ ಹೇಳ್ತಾರೆ. ಈ ರೀತಿ ಮಾಡಿದಾಗ ಬ್ಯಾಂಕ್ ದಿವಾಳಿ ಆಗುವಂತಹ ಹೆಚ್ಚಿನ ಸಾಧ್ಯತೆಗಳಿದೆ. ಇಲ್ಲ ಮೇಡಮ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಬುವಂಥದ್ದು ಒಂದು ಇಂಡಿಯಾದ ಒನ್ ಆಫ್ ದಿ ಟಾಪ್ ಮೋಸ್ಟ್ ಬ್ಯಾಂಕ್ಸ್. ಅಲ್ಲಿ ಬಫರ್ ರಿಸರ್ವ್ಸ್ ಅಂತ ಇರ್ತವೆ. ಅವರು ಇಷ್ಟರವರೆಗೆ ಒಟ್ಟು ಮಾಡಿದ ಪ್ರಾಫಿಟ್ ಇದರಿಂದಾಗಿ ಇಂಥ ಒಂದು ಶಾಕ್ ಬಂದ್ರೆ ಅದನ್ನು ವಿಸ್ಟ್ಯಾಂಡ್ ಮಾಡುವಂಥ ಕೆಪಾಸಿಟಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಇದೆ. ಆದ್ದರಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಷ್ಟೊಂದು 11,000 ಕೋಟಿ ಒಳಗೆ ಅದು ದಿವಾಳಿ ಆಗುವಂತಹ ಪರಿಸ್ಥಿತಿಯಲ್ಲಿ ಇರ್ಲಿಕ್ಕಿಲ್ಲ. ಇಟ್ಸ್ ವಾಟ್ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಅಷ್ಟು ಬೇಗ ದಿವಾಳಿ ಆಗೋದಿಲ್ಲ, ಯಾಕಂತೇಳಿ ಇಟ್ ಹ್ಯಾಸ್ ಗಾಟ್ ಸ್ಟ್ರಾಂಗ್ ರಿಸರ್ವ್ಸ್. ಅದರ ಹತ್ರ ಸೊ RBI ಇದಕ್ಕೆಲ್ಲ ಯಾವ ರೀತಿಯಾಗಿ ಆಕ್ಷನ್ಸ್ ತಗೊಳ್ಬೋದು, ಅಥವಾ RBI ಯಾವ ರೀತಿಯಾಗಿ ರೂಲ್ಸ್ ಮಾಡಿದೆ, ಅದನ್ನು ಯಾವ ರೀತಿ ಫಾಲೋ ಮಾಡೋದಿಲ್ಲ, ಎಲ್ಲದರ ಕುರಿತು ಚರ್ಚೆನ ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ.